ನಮಸ್ಕಾರ. ಇವತ್ತಿನ ವಿಶೇಷ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಿಪಾ ಏನಿದು ವಿಚಿತ್ರ ಕಾಯಿಲೆ? ಕೇರಳಕ್ಕೆ ಬಂದು ಅಪ್ಪಳಿಸಿದಂತ ಈ ಕಾಯಿಲೆ ಈಗಾಗಲೇ 11 ಮಂದಿಯನ್ನ ಬಲಿ ತೆಗೆದುಕೊಂಡಿದೆ. ಯಾಕೆ ಬಂತು, ಹೇಗೆ ಬಂತು ಮತ್ತು ಈ ಕಾಯಿಲೆಯ ಗುಣಲಕ್ಷಣಗಳೇನು ಮತ್ತು ಈಗಾಗಲೇ ಮೃತಪಟ್ಟಿರುವಂತಹ ಹಿನ್ನೆಲೆಗಳೇನು, ಇದು ವಾಸಿ ಆಗುತ್ತಾ ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಈ ಹೊತ್ತು ನಮ್ಮ ಜೊತೆಗೆ ಮಂಗಳೂರಿನ ಖ್ಯಾತ ವೈದ್ಯರುಗಳು ಇದ್ದಾರೆ. ಅವರು ಈ ಬಗೆಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ಮಂಗಳೂರಿನ ಖ್ಯಾತ ವೈದ್ಯರು, ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ಮಂಗಳೂರಿನ ಖ್ಯಾತ ಶ್ವಾಸಕೋಶ ತಜ್ಞರಾದಂತಹ ಡಾಕ್ಟರ್ ಹರ್ಷ ಪಡ್ರೆ ಅವರು ಕೂಡ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ರು ವೈದ್ಯರು ಕೂಡ. ಸರ್, ಏನು ಹೇಳ್ತೀರಿ ಸರ್? ಮುರಳಿ ಮೋಹನ್ ಚೂತಾರ್ ಸರ್, ಅಂದ್ರೆ ಈ ಕಾಯಿಲೆ ಭಾರತಕ್ಕೆ ಮೊದಲ ಬಾರಿಗೆ ಬರ್ತಾ ಇದೆಯಾ ಅಥವಾ ಈ ಹಿಂದೆನೂ ಕೂಡ ಬಂದಿತ್ತಾ, ಹೇಗೆ? ನೋಡಿ, ಈ ರೋಗದ ಬಗ್ಗೆ ಮೊದಲಾಗಿ ನಾನು ಹೇಳ್ತೇನೆ. ಇದೊಂದು ವೈರಾಣುವಿನಿಂದ ಹರಡುವಂತ ಜ್ವರ. ಸೊ ಜ್ವರ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾದಿಂದ ಬರ್ತದೆ, ವೈರಸ್ ಇಂದ ಬರುವಂತ ಜ್ವರ. ಸಾಮಾನ್ಯವಾಗಿ ವೈರಲ್ ಜ್ವರ ಅಂದ್ರೆ ಫಸ್ಟಿಗೆ ವೈರಲ್ ಅಟ್ಯಾಕ್ ಆಗಿ ಒಂದು 2-3 ದಿವಸ ಮೈಕೈ ನೋವು ಇರುತ್ತೆ, ಸಣ್ಣ ಜ್ವರ ಬರ್ತದೆ. ಸಾಮಾನ್ಯವಾಗಿ ವೈರಲ್ ಜ್ವರ ಅಂದರೆ ಜನರಿಗೆ ಕಾಮನ್ ಕೋಲ್ಡ್ ಫ್ಲೂ ಅಂತ ನಾವೇನು ಹೇಳ್ತೀವಿ ಅದು. ಜನರಿಗೆ ಈ ರೀತಿ ಜ್ವರ ಬಂದು ರೂಢಿಯಾಗಿದೆ. ಏನೇ ಜ್ವರ ಬಂದರೂ ಆಡು ಮಾತಿನಲ್ಲಿ ಏನು ಹೇಳ್ತಾರೆ, ಜ್ವರ ಬಂದಿದೆ, ವೈರಲ್ ಫೀವರ್ ಇರಬಹುದು, ಆಂಟಿಬಯೋಟಿಕ್ ಬೇಡ ಅಂತ ಹೇಳೋ ಒಂದು ಸಾಮಾನ್ಯವಾಗಿ ಹೆಚ್ಚು ಆ ರೀತಿಯಲ್ಲೇ ತಿಳ್ಕೊಳ್ತಾ ಇದ್ದಾರೆ. ಈ ಜ್ವರದ ಬಗ್ಗೆ ತಾವೇನು ಹೇಳ್ತೀರಾ, ನಿಫಾ ಜ್ವರದ ಬಗ್ಗೆ ಹೇಳೋದಾದರೆ, ಇದು 1998ರಲ್ಲಿ ಮೊದಲ ಬಾರಿಗೆ ಮಲೇಷ್ಯಾ ದೇಶದಲ್ಲಿ ಕಂಡುಬಂತು. ಅಲ್ಲಿ ಈ ನಿಫಾ ಅಂತ ಹೇಳೋದು ಸಂಗೈ ನಿಫಾ ಅಂತ ಹೇಳೋದು ಒಂದು ಸಣ್ಣ ವಿಲೇಜಲ್ಲಿ, ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಈ ಹಂದಿ ಸಾಕಣೆ ಮಾಡುವಂಥ ರೈತರಲ್ಲಿ ಮೊದಲಾಗಿ ಜ್ವರ ಕಾಣಿಸ್ಕೊಂಡದ್ದು. ಹೆಚ್ಚಿನ ಜನರು ಇದನ್ನು ಅಫೆಕ್ಟ್ ಆಗಲಿಲ್ಲ. ಇಷ್ಟರವರೆಗೆ ಜಗತ್ತಿನಲ್ಲಿ ಕೇವಲ 480 ಜನ ಈ ರೋಗದಿಂದ ಬಳಲಿದ್ದಾರೆ. ಆ ಜ್ವರ ಬಂದಾಗ ಯಾಕೆ ಜ್ವರ ಬಂತು ಅಂತ ಹೇಳಿ ಮಲೇಷ್ಯಾ ದೇಶದ ಸರ್ಕಾರ ಅದನ್ನು ಇನ್ವೆಸ್ಟಿಗೇಟ್ ಮಾಡಿದಾಗ, ಹಂದಿಗಳಿಗೆ ಬ್ಯಾಟ್ಗಳಿಂದ, ಫ್ಲೈಯಿಂಗ್ ಪಾಕ್ಸ್ ಅಂತ ನಾವೇನು ಹೇಳ್ತೇವೆ, ಈ ಹಣ್ಣು ತಿನ್ನುವ ಬಾವಲಿಗಳಿಂದ ಬಂದಿದೆ ಅಂತ ಹೇಳಿ ಅವರು ಅದಕ್ಕೆ ಸುಮಾರು ಒಂದು 200 ಜನಕ್ಕೆ ಬಂದು 50% ಮಾರ್ಟಾಲಿಟಿ, 100 ಮಂದಿ ಸಾವನ್ನಪ್ಪಿದರು. ಸೊ ಸರ್ಕಾರ ದಿಟ್ಟ ಕ್ರಮ ತೆಗೆದುಕೊಂಡು ಆ ಕ್ಷಣದಲ್ಲಿ ಸುಮಾರು 1.5 ರಿಂದ 2 ಲಕ್ಷದಷ್ಟು ಈ ಹಂದಿಗಳನ್ನು, ಈ ಕಾಯಿಲೆ ಪೀಡಿತ ಹಂದಿಗಳನ್ನು ನಿರ್ಮೂಲನ ಮಾಡಿ ರೋಗವನ್ನು ಹತೋಟಿಗೆ ತಂತು. ಈ ನಿಫಾ ಅಂತ ಹೇಳುವ ಹಳ್ಳಿಯಿಂದ ಹುಟ್ಟಿದ ಕಾರಣ ಈ ರೋಗಕ್ಕೆ ನಿಫಾ ವೈರಸ್ ಅಂತ ಹೇಳಿದ್ರು. ಮತ್ತೆ ಆ ಜ್ವರ ಮಾಮೂಲಿ ವೈರಲ್ ಜ್ವರ ಇರುವಂತಹ ಎಲ್ಲ ಸಿಂಪ್ಟಮ್ಗಳು, ಮೈಕೈ ನೋವು ಇರುತ್ತೆ, ಜ್ವರ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ತಲೆನೋವು ಇರುತ್ತೆ, ಎಲ್ಲ ರೀತಿಯ ಸಿಂಪ್ಟಮ್ಗಳು ಇದನ್ನು ಇರ್ತದೆ. ಅನ್ಫಾರ್ಚುನೇಟ್ಲಿ ಅದು ಈಗ ಆಮೇಲೆ ವೆಸ್ಟ್ ಬೆಂಗಾಳದಲ್ಲಿ ಬಂದಿದೆ. 2001ನಲ್ಲಿ ವೆಸ್ಟ್ ಬೆಂಗಾಳ ಸಿಲಿಗುರಿನಲ್ಲಿ ಸಾಧಾರಣ ಒಂದು 66 ಮಂದಿಗೆ ಬಂದು ಸುಮಾರು 45 ಜನ ತೀರಿ ಹೋದರು. ಬಳಿಕ ಸಿಂಗಾಪುರ್ನಲ್ಲಿ ಬಂತು, ಹಾಗೆಯೇ ಬಾಂಗ್ಲಾದೇಶದಲ್ಲೂ ಸಹ ಬಂತು. ಸೊ ಈ ಏರಿಯಾದಲ್ಲಿ ಬಂದಂಥ ಈ ಜ್ವರ ಈಗ ಅನ್ಫಾರ್ಚುನೇಟ್ಲಿ ನಮ್ಮ ಕೇರಳ ರಾಜ್ಯಕ್ಕೂ ಬಂದಿದೆ ಅಂತೇಳಿ 2 ದಿವಸಗಳಿಂದ ಸುದ್ದಿ ಆಗ್ತಾ ಇದೆ. 10-12 ಜನ ಕ್ಯಾಶುಯಾಲಿಟಿ ಆಗಿದೆ ಅಂತ ಹೇಳುವ ಬಹಳ ದೌರ್ಭಾಗ್ಯಕರವಾದಂಥ ಸಂಗತಿ. ಇದು ನಿಫಾ ವೈರಸ್ ಅಂತ ಕನ್ಫರ್ಮ್ ಆಗಿದೆ. ಸಾಮಾನ್ಯವಾಗಿ ಒಂದು ವೈರಸ್ ಜ್ವರ ಬಂದಾಗ ನಾವು ಈ ಮೂಗಿನ ದ್ರವ್ಯವನ್ನು ಅಥವಾ ಗಂಟಲಿನ ದ್ರವ್ಯವನ್ನು ನಾವು ವೈರಾಲಜಿ ಇನ್ಸ್ಟಿಟ್ಯೂಟಿಗೆ, ನಮ್ಮಲ್ಲಿ ಇಂಡಿಯಾದಲ್ಲಿರುವಂಥದ್ದು ಫೇಮಸ್ ನ್ಯಾಷನಲ್ ವೈರಾಲಜಿ ಇನ್ಸ್ಟಿಟ್ಯೂಟ್ ಪೂನಾದಲ್ಲಿದೆ, ಅಲ್ಲಿಂದ ಈ ಸ್ಯಾಂಪಲ್ಗಳನ್ನು ಅಲ್ಲಿಗೆ ಕಳಿಸಿದ್ದಾರೆ. ಮತ್ತು ಮಂಗಳೂರು ನಮ್ಮ ಮಣಿಪಾಲ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಿಗೆ ಕಳಿಸಿ ಅದು ಕನ್ಫರ್ಮ್ ಆಗಿದೆ, ನಿಫಾ ವೈರಸ್ ಅಂತ ಕನ್ಫರ್ಮ್ ಆಗಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಯಾವ ರೀತಿ ಮುಂದೆ ನುಗ್ತದೆ, ಹೇಗೆ ಬರ್ತದೆ, ಈಗಿರುವಂಥ ಮಾಹಿತಿ ಪ್ರಕಾರ 11 ಮಂದಿ ತೀರ್ಕೊಂಡಿರುವಂಥದ್ದು. ಎಷ್ಟು ಮಂದಿಗೆ ಈಗ ಅದು ಕಾಯಿಲೆ ಸೋಂಕು ಬಂದಿದೆ ಅಂತ ಏನಾದ್ರು ಅದರ ಎಕ್ಸಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್? ಸಾಧಾರಣ ಒಂದು 25 ಮಂದಿ ಸೋಂಕಿತರು ಕೋಯಿಕೋಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಹೇಳುವ ಮಾಹಿತಿ ಇದೆ. ಒಬ್ಬರು ನರ್ಸನ್ನು ಸಹಿತ 10 ಜನ ತೀರಿ ಹೋಗಿದ್ದಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಬಂದಂತ ಸುದ್ದಿ. ಓಕೆ ಡಾಕ್ಟ್ರೆ, ಈ ಕಾಯಿಲೆಯ ಗುಣಲಕ್ಷಣಗಳೇನು? ಕಾಯಿಲೆ ಗುಣಲಕ್ಷಣಗಳು ಅಂತ ಹೇಳಿದ್ರೆ, ಎಲ್ಲ ವೈರಲ್ ಜ್ವರಗಳಲ್ಲಿ ಬರುವಂತೆ ಶೀತ, ಗಂಟಲು ನೋವು, ನೆಗಡಿ, ಜ್ವರ, ಮೈಕೈ ನೋವು, ಮುಖ್ಯವಾಗಿ ನರ ಸಂಬಂಧಿ ಲಕ್ಷಣಗಳು ಬರ್ತವೆ. ಇದರಲ್ಲಿ ತಲೆನೋವು, ಎಚ್ಚರ ಕಡಿಮೆ ಆಗುವಂಥದ್ದು, ಮತ್ತೆ ಇವೆಂಚುವಲಿ ಕೋಮಾಕ್ಕೆ ಹೋಗುವಂಥದ್ದು, ಈ ಲಕ್ಷಣಗಳನ್ನು ಈ ಕಾಯಿಲೆಗಳಲ್ಲಿ ಬರುವುದಾಗಿ ನಾವು ಕಾಣ್ತೇವೆ. ಅಂದ್ರೆ ಇಲ್ಲಿ ಶ್ವಾಸಕೋಶಕ್ಕೆ ಹೋಗುದು ಅಂದ್ರೆ ಏನು, ಅದಕ್ಕೆ ಕಾರಣಗಳೇನು, ಅಲ್ಲಿವರೆಗೆ ಅಂದ್ರೆ ಅದು ಹೇಗೆ ಅಲ್ಲಿಗೆ ಹೋಗ್ತದೆ ಇದು ಅಂತ ಹೇಳಿ ನಮಗೆ ಖಚಿತವಾಗಿ ಮಾಹಿತಿಗಳು ಈ ಸ್ಟೇಜಿನಲ್ಲಿ ಇಲ್ಲ. ಕೆಲವು ಮುಖ್ಯವಾಗಿ ಹೆಚ್ಚಿನ ರೋಗಿಗಳಲ್ಲಿ ನರ ಸಂಬಂಧಿ ಲಕ್ಷಣಗಳು ಜಾಸ್ತಿಯಾಗಿ ಬರ್ತದೆ. ಸ್ಟಾರ್ಟಿಂಗ್ ಬರುವಾಗ ಹೆಚ್ಚಾಗಿ
ಯಾವುದೇ ಜ್ವರ ಬರುವ ಹಾಗೆ ಶೀತ, ನೆಗಡಿ, ಕೆಮ್ಮು ಈ ತರ ಬರ್ಬೋದು. ಶ್ವಾಸಕೋಶದೊಳಗಡೆ ಹೋಗಿ ನಾವು ಹೇಳ್ತೀವಿ ARDS ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಎಲ್ಲಿ ಶ್ವಾಸಕೋಶ ಉಸಿರಾಟ ಮಾಡ್ಲಿಕ್ಕೆ ಆಗದಿರುವಂಥದ್ದು, ಅವಾಗ ರೋಗಿಯನ್ನು ನಾವು ವೆಂಟಿಲೇಟರ್ ಮೇಲೆ ಹಾಕಬೇಕಾಗಿ ಬರ್ತದೆ. ಇಂಥದ್ದು ಆಗುವುದಾಗಿ ರಿಪೋರ್ಟ್ಸ್ಗಳು ಇವೆ. ಅಂದ್ರೆ ಈ ಸಂದರ್ಭದಲ್ಲಿ ಕಾಯಿಲೆ ಬಂದಂತ ವ್ಯಕ್ತಿ ಕೂಡಲೇ ಆತನಿಗೆ ಅಂದ್ರೆ ಗೊತ್ತಾಗುದಿಲ್ಲ, ಅದು ನಿಪಾ ಅಂತ ಗೊತ್ತಾಗುದಿಲ್ಲ, ಜ್ವರ ಬರ್ತದೆ, ಈ ಎಲ್ಲ ಇದು ಬರ್ತದೆ, ಆದ್ರೆ ಆಗ್ಲೇ ಆತ ತೀರಾ ಅಂದ್ರೆ ಬೆಡ್ ರಿಡನ್ ಆಗುವಂತ ಪರಿಸ್ಥಿತಿ ಇದೆಯಾ ಅಥವಾ ನಡೆದಾಡ್ಕೊಂಡು ಕೆಲಸ? ಕೆಲವು ಈಗ ನಮಗೆ ಸಾಮಾನ್ಯ ಜ್ವರ ಬರ್ತದೆ, ನಮಗೆ ಜ್ವರ ಇರ್ತದೆ ಮತ್ತು ನಾವೇನೋ ಚಟುವಟಿಕೆ ಟ್ಯಾಬ್ಲೆಟ್ ಮಾಡ್ತೇವೆ, ಬಟ್ ತೀರಾ ಬೆಡ್ ರಿಡನ್ ಆಗುವಂತ ಪರಿಸ್ಥಿತಿ ಬರ್ತದೆ ಇದರಲ್ಲಿ ಅಂತ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾವು ಈ ರೀತಿ ಒಂದು ಜ್ವರ ಬಂದಿದೆ ಅಂತ ಹೇಳಿ, ಬಹಳ ವಿರಳವಾದಂತಹ ರೇರ್ ಆದಂತಹ ಜ್ವರ, ಇಂಥ ಒಂದು ಜ್ವರ ಇದೆ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಈಗ ಏನಾಗ್ತದೆ ಅಂದ್ರೆ ಮನುಷ್ಯನಿಗೆ ಸಂದೇಹ ಜಾಸ್ತಿ. ಇಂಥ ಒಂದು ಜ್ವರ ಬಂದಾಗ ಓ ನನಗೂ ಅದೇ ರೀತಿಯ ಜ್ವರ ಬಂದಿರಬಹುದಾ ಅಂತ ಹೇಳೋ ಒಂದು ಸಂದೇಹ, ಹುಳ ತಲೆ ಒಳಗೆ ಹೋಗ್ತದೆ. ಸೊ ಈಗ ಏನಾಗ್ತದೆ, ನಮ್ಮ ಜಗತ್ತು ಅನ್ನೋದು ಬಹಳ ಚಿಕ್ಕದಾಗಿದೆ. ಈಗ ಮೊದಲೆಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಎಷ್ಟೋ ದಿನಗಳು ಬೇಕಾಗಿತ್ತು. ಈಗ ಕ್ಷಣಾರ್ಧದಲ್ಲಿ, ಈಗ ನೋಡಿ ಎಲ್ಲೋ ಬಾಂಗ್ಲಾದೇಶದಲ್ಲಿ ಇದ್ದಂತಹ ವೈರಸ್ ನಮ್ಮ ದಕ್ಷಿಣದ ಕೇರಳಕ್ಕೆ ಕೋಯಿಕೋಡಿಗೆ ಬಂದಿದೆ. ಹೇಗೆ ಬಂದಿದೆ? ನಾಳೆ ಕೋಯಿಕೋಡಿಂದ ಒಬ್ಬ ವ್ಯಕ್ತಿ ಇನ್ನೊಂದು ಕಡೆ ಫ್ಲೈ ಆಗ್ಬೋದು, 3 ಅವರ್ಸ್ನಲ್ಲಿ ದುಬೈಗೆ ಹೋಗ್ಬೋದು, 4 ಅವರ್ಸ್ನಲ್ಲಿ ಮತ್ತೊಂದು ದೇಶಕ್ಕೆ ಹೋಗ್ಬೋದು, ಕೊಲಂಬೋಗೆ ಹೋಗ್ಬೋದು. ಸೊ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಈ ರೋಗ ಪೀಡಿತ ವ್ಯಕ್ತಿ ಹೋಗುವ ಸಾಧ್ಯತೆ ಇರೋ ಕಾರಣದಿಂದ ನಾವೆಲ್ಲ ತುಂಬ ಈ ಕ್ರಾಂತಿ ಆಗಿರೋದ್ರಿಂದ ನಾವೆಲ್ಲ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ. ಜನರನ್ನು ನಾವು ಪ್ಯಾನಿಕ್ ಆಗಿ ಅಂತ ನಾವು ಹೇಳೋದಿಲ್ಲ, ಆದಷ್ಟು ಮುಂಜಾಗರೂಕತಾ ಕ್ರಮಗಳನ್ನು ವಹಿಸಿ, ಸೋ ದ್ಯಾಟ್ ರೋಗವನ್ನು ಬೇರೆ ಬೇರೆ ಏರಿಯಾಕ್ಕೆ ಸ್ಪ್ರೆಡ್ ಆಗದ ರೀತಿಯಲ್ಲಿ ನಾವು ಬಿಹೇವ್ ಮಾಡೋಣ. ಸ್ಪ್ರೆಡ್ ಆಗುವ ರೀತಿ ಹೇಗೆ ಸರ್? ಅದು ಹೇಗೆ ಸ್ಪ್ರೆಡ್ ಆಗುದು ಅಂತ ಹೇಳಿದ್ರೆ, ಒಂದು ಅದು ಗೊತ್ತಿರುವ ಹಾಗೆ ಬಾವಲಿಗಳ ಈ ಇನ್ಫೆಕ್ಷನ್ ಬಂದಿರುವ ಬಾವಲಿಗಳ ದೈಹಿಕ ಸೆಕ್ರೀಷನ್ಸ್ ಅಂದ್ರೆ ಮೂತ್ರ ಅಥವಾ ಜೊಲ್ಲು ಇಂಥದ್ರಿಂದಾಗಿ ಬರ್ತದೆ. ಇವುಗಳು ಆ ಹಣ್ಣನ್ನು ತಿಂದ್ರೆ, ಆ ಬಾವಲಿಗಳು ಕಚ್ಚಿದ ಹಣ್ಣನ್ನು ಇನ್ನೊಬ್ಬರು ತಿಂದ್ರೆ ಅದರಿಂದಾಗಿ ಹರಡಬಹುದು ಅಂತ ಹೇಳ್ತಾರೆ. ಇನ್ನೊಂದು ಹಂದಿಗಳಿಗೆ ಇನ್ಫೆಕ್ಷನ್ ಆದ್ರೆ, ಇನ್ಫೆಕ್ಷನ್ ಆಗಿ ಇದಾಗಿರುವ ಹಂದಿಗಳ ಕ್ಲೋಸ್ ಕಾಂಟ್ಯಾಕ್ಟ್, ಹತ್ರದಲ್ಲಿ ನಾವು ಹೋದ್ರೆ ಅದರಿಂದಾಗಿ ಬರುವ ಸಾಧ್ಯತೆಗಳು ಇರ್ತವೆ. ಮನುಷ್ಯರಿಂದ ಮನುಷ್ಯರಿಗೆ ಜಗತ್ತಿನ ಉಳಿದ ಕಡೆಗಳಲ್ಲಿ ಈ ಕಾಯಿಲೆಯಲ್ಲಿ ಈ ರಿಪೋರ್ಟ್ಸ್ ತುಂಬಾ ಕಮ್ಮಿ. ಭಾರತದಲ್ಲಿ ಕೆಲವು ಆಗ್ಬಹುದು ಅಂತ ಹೇಳುವ ರಿಪೋರ್ಟ್ಸ್ ಇದೆ. ಅದು ಕೂಡ ನಮ್ಮ ದೇಹದ ಬೇರೆ ಬೇರೆ ಫ್ಲೂಯಿಡ್ಸ್ ಇಂದ, ಅಂದ್ರೆ ಜೊಲ್ಲು, ರಕ್ತ, ಮಲ, ಮೂತ್ರ ಇಂಥದ್ರಿಂದ ನಾವು ಹತ್ರದಲ್ಲಿ ಮುಟ್ಟಿದ್ರೆ ಅದರಿಂದಾಗಿ ಬರುವ ಸಾಧ್ಯತೆಗಳಿವೆ ಅಂತ ಇಷ್ಟವರೆಗಿರುವ ರಿಪೋರ್ಟ್ಸ್ ನಮಗೆ ಹೇಳ್ತಾ ಉಂಟು. ಅಂದ್ರೆ ಸೀನುವುದರಿಂದ ಕೂಡ ಹರಡಬಹುದು. ಸೀನುವುದರಿಂದ ಕೆಲವು ಕಡೆ ಹೇಳ್ತಾರೆ, ಆದ್ರೆ ಅದರಲ್ಲಿ ಕ್ಲಿಯರ್ ರಿಪೋರ್ಟ್ಸ್ ನಮಗೆ ಇಷ್ಟವರೆಗೆ ಏನು ಸಿಗ್ಲಿಲ್ಲ. ಈಗ ನಮಗೆ ಈಗ ಇರುವ ಇದರಲ್ಲಿ ಸೀನುವುದರಿಂದಾಗಿ ಹರಡಬಹುದು ಅಂತ ಹೇಳೋದಕ್ಕೆ ಕ್ಲಿಯರ್ ಇನ್ಫಾರ್ಮೇಶನ್ ಇಲ್ಲ. ಕೈಯಲ್ಲಿ ಶೀನ್ತಾರೆ ಅಥವಾ ಕೈಯಲ್ಲಿ ಹಿಡಿತಾರೆ, ಅದರಿಂದ ಆಗುವ ಸಾಧ್ಯತೆಗಳು ಇರ್ತವೆ. ಅದು ಕೈಯಲ್ಲಿ ಸೀನಿದ್ರಿಂದ ಅದರಲ್ಲಿ ಸೆಕ್ರೇಷನ್ಸ್ ಇರ್ತದೆ, ಅದು ಇನ್ನೊಬ್ರು ಮುಟ್ಟಿದ್ರೆ ಅದರಿಂದಾಗಿ ಬರುವ ಸಾಧ್ಯತೆ. ಎಷ್ಟು ಹೊತ್ತಿನ ಒಳಗೆ ಅಂತ ಏನಾದ್ರು ಆತರ ಏನು ಖಚಿತ ಮಾಹಿತಿಗಳು ನಮಗೆ ಇಷ್ಟವರೆಗೆ ಇಲ್ಲ. ಸಾಮಾನ್ಯವಾಗಿ ಈ ವೈರಸ್ ತುಂಬಾ ಹೀಟ್ ಸೆನ್ಸಿಟಿವ್ ಆಗಿರುತ್ತೆ. ತಾವು ಈಗ ಏಡ್ಸ್ ವೈರಸ್ ಅನ್ನೇ ತಗೊಳ್ಳಿ, ಅದು 5 ನಿಮಿಷಕ್ಕಿಂತ ಜಾಸ್ತಿ ನಮ್ಮ ಕಾಮನ್ ಟೆಂಪರೇಚರ್ ಅಲ್ಲಿ ಔಟ್ಸೈಡ್ ಇನ್ಯಾನಿಮೇಟ್ ಸರ್ಫೇಸ್ ಅಲ್ಲಿ ಬದುಕುವ ಸಾಧ್ಯತೆ ಕಡಿಮೆ. ಹಾಗಿರುವಾಗ ನಾವು ಏನು ಒಬ್ಬ ವ್ಯಕ್ತಿ, ಶಂಕಿತ ವ್ಯಕ್ತಿ, ರೋಗ ಪೀಡಿತ ವ್ಯಕ್ತಿ ಸೀನಿದಾಗ ಇನ್ನೊಂದು ವ್ಯಕ್ತಿಯ ಮೇಲೆ ಬಿದ್ದು ಅವನು ಟಚ್ ಮಾಡಿದಾಗ ಇಮಿಡಿಯೇಟ್ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬರೀ 480 ಜನ ಈ ರೋಗದಿಂದ ಪೀಡಿತರಾಗಿದ್ದಾರೆ. ನಾವು ಯಾವುದೇ ಒಂದು ಖಚಿತ ಮಾಹಿತಿ ಇಲ್ಲದೆ ಈ ರೀತಿ ಆಗ್ತದೆ ಅಂತ ಹೇಳಿದರೂ ತಪ್ಪಾಗ್ತದೆ. ಆದರೆ ಪ್ರಿಕಾಷನರಿ ಮೆಜರ್, ಈ ರೋಗಕ್ಕೆ ಚಿಕಿತ್ಸೆ ಇಲ್ಲ, ಲಸಿಕೆನೂ ಇಲ್ಲ. ಪ್ರಿವೆಂಟ್ ಮಾಡೋಣ ಅಂತ ಹೇಳಿ ನಾವು ಒಂದು ವ್ಯಾಕ್ಸಿನೇಷನ್ ಹಾಕಿಸೋಣ ಅಂದ್ರೆ ಅದೂ ಇಲ್ಲ. ಆ ರೋಗ ಬಂದ ಮೇಲೆ ಅದಕ್ಕೆ ಕನ್ಕ್ಲೂಸಿವ್ ಆಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸರಿಯಾದಂತಹ ಸೂಕ್ತವಾದ ಚಿಕಿತ್ಸೆಯು ಇಂಥದ್ದೇ ಮದ್ದು ನೀಡಬೇಕು ಅಂತ ಹೇಳೋ ಒಂದು ಖಚಿತವಾದ ಮಾಹಿತಿಯೂ ಇಲ್ಲ. ಹಾಗಿರುವಾಗ ರೋಗ ತಡೆಗಟ್ಟುವುದರಲ್ಲೇ ಜಾಣತನ ಇದೆ. ರೋಗ ಬಾರದ ರೀತಿಯಲ್ಲಿ ನಾವು ಬಿಹೇವ್ ಮಾಡಿದರೆ ಒಳ್ಳೆಯದು ಅನ್ನುವ ದೃಷ್ಟಿಯಿಂದ ನಾವು ಜನರು ಪ್ಯಾನಿಕ್ ಆಗದೆ ಈ ರೀತಿ ಆದಷ್ಟು, ಈಗ ಒಂದು ರೋಗ ಪೀಡಿತ ವ್ಯಕ್ತಿಯನ್ನ ನಾವು ಅವ್ರನ್ನ ಐಸೋಲೇಷನ್ ಅಂತ ಹೇಳ್ತೇವೆ, ಸಪರೇಟ್ ಆಗಿ ಐಸೋಲೇಷನ್. ಯಾವುದೇ ಇಂಥದ್ದು ಸಾಂಕ್ರಾಮಿಕ ಕಾಯಿಲೆಗಳು ಬರುವಾಗ ಒಬ್ಬರಿಂದ ಇನ್ನೊಬ್ಬರಿಗೆ ರೋಗ ಹರಡದಾಗೆ ಆ ವ್ಯಕ್ತಿಯನ್ನು ನಾವು ಸಪರೇಟ್ ಆಗಿ ಇಡ್ತೇವೆ. ಹಾಗೆ ಇರುವ ವ್ಯಕ್ತಿಯನ್ನು ನಾವು ಡಾಕ್ಟರ್ಸ್ ಆಗಿ ನಾವು ಟ್ರೀಟ್ ಮಾಡುವಾಗ ಕೂಡ ನಮಗೆ ರೋಗ ಹರಡದಾಗೆ ನಾವು ಪ್ರಿಕಾಷನ್ಸ್ ತಗೊಳ್ತೇವೆ. ಅದು ಗ್ಲೌಸ್ ಹಾಕುದ್ರಿಂದ ಎಲ್ಲ ಪ್ರಿಕಾಷನ್ಸ್ ನಾವು ತಗೊಳ್ಳುವಂಥದ್ದು. ಇಂಥದ್ದನ್ನೆಲ್ಲ ಇಲ್ಲಿ ಬಹಳ ಆತಂಕ ಆದದ್ದು ಅಂದ್ರೆ, ಒಬ್ರು ದಾದಿ ಕೂಡ ಅಲ್ಲಿ ಸಾವಿಗೀಡಾಗಿದ್ದಾರೆ ಅಂದ್ರೆ ಇದು ಸಹಜವಾಗಿನೇ ವೈದ್ಯರ ನಡುವೆನೋ ಅಥವಾ ಅಲ್ಲಲ್ಲಿ ಕೆಲಸ ಮಾಡುವಂತ ಅವರ ಕಾಳಜಿ ಕೂಡ ವಹಿಸಬಹುದು, ಬಹಳ ಅಗತ್ಯ ಆಗ್ತದಲ್ಲ ಅಂತ ಡಾಕ್ಟರ್. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಮಗೆ ನಾವು ಈ ಫೀಲ್ಡ್ ಅಲ್ಲಿ ಇರುವಾಗ ನಮಗೆ ಅದರ ರಿಸ್ಕ್ಸ್ ಗೊತ್ತಿರುತ್ತೆ. ಈಗ ಯಾವುದೇ ರೋಗಿ ನಮ್ಮ ಹತ್ರ ಬಂದಾಗ ನಮಗೆ ಕೆಲವು ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂತ ನಾವು ತಗೊಳ್ಬೇಕು ಅಂತಾನೆ ನಮ್ಮ ಇದು ಹೇಳ್ತದೆ. ಈಗ
ಅದು ಏನೇ ಇದ್ರು ಸಣ್ಣ ಸಣ್ಣ ವಿಷಯಗಳು ನೋಡಿ. ಈಗ ನಮ್ಮ ಹತ್ರ ಒಬ್ರು ಶೀತ ಜ್ವರ ಇಟ್ಕೊಂಡು ರೋಗಿ ಬಂದ್ರೆ ನಾವು ಅವರನ್ನು ಪರೀಕ್ಷೆ ಮಾಡುವ ಅವ್ರ ಮುಖವನ್ನು ಆ ಕಡೆ ತಿರುಗಿಸ್ತೇವೆ. ಇದು ತುಂಬಾ ಸಿಂಪಲ್ ವಿಷಯ. ಒಬ್ಬ ರೋಗಿಯನ್ನು ಪರೀಕ್ಷೆ ಮಾಡುವ ಮೊದಲು ನಂತರ ಕೈ ತೊಳೆಯುವಂಥದ್ದು, ಮತ್ತೆ ಯಾವುದೇ ದೇಹ ರಕ್ತ ಇಂಥದ್ರ ಹತ್ರ ಹೋಗುವಾಗ ನಾವು ಗ್ಲೌಸ್ ಅಥವಾ ಬೇರೆ ಪ್ರೊಟೆಕ್ಟಿವ್ ಮೆಜರ್ಸ್ ಹಾಕಿಕೊಳ್ಳುವಂಥದ್ದು. ಇದೆಲ್ಲ ನಾವು ಮಾಡಿದ್ರೆ ಇಂಥದ್ದು ಹರಡುವಂಥದ್ದು ಕಡಿಮೆ. ಬಹುಶಃ ಅಲ್ಲಿ ಮೊದಲ ಬಾರಿಗೆ ಬಂದಿರುವಂತದ್ದು ರೋಗಿ ಕೂಡ ಹಾಗೆ ಗೊತ್ತಾಗದೇ ಇರುವಂತ ಪರಿಸ್ಥಿತಿ ಕೂಡ ಇತ್ತು. ಬಹುಶಃ ಅವರು ಅಂತ ಸೇಫ್ಟಿ ಮೆಜರ್ ತಗೊಂಡಿದ್ರು ಸಹ ಕೆಲವೊಮ್ಮೆ ಈಗ ನೋಡಿ ನಾವು ಮುಖದ ಕವಚ, ಮುಖ ಮಾಸ್ಕ್ ಅಂತ ಹೇಳ್ತೀವಿ, ಮೌತ್ ಮಾಸ್ಕ್, ಶಿರಕ್ಕೆ ಒಂದು ಕವಚ ಅಂತ ಹಾಕ್ತಿವಿ, ಇದಕ್ಕೆ ತಲೆಗೆ ಒಂದು ಹೆಡ್ ಕ್ಯಾಪ್ ಅಂತ ಹಾಕ್ತಿವಿ, ಗ್ಲೌಸ್ ಅಂತ ಹಾಕ್ತಿವಿ. ಗ್ಲೌಸ್ ಹಾಕಿದ್ರು ಸಹ 100% ಅದು ಪ್ರೊಟೆಕ್ಷನ್ ನೀಡ್ತದೆ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ಮೌತ್ ಮಾಸ್ಕ್ ಹಾಕಿದ್ರು ಸಹ ಅದರ ಮೈಕ್ರೋಪೋರ್ಸಿನ ಮುಖಾಂತರ ಹೋಗಬಾರ್ದಂತ ಏನಿಲ್ಲ. ಸಾಕಷ್ಟು ಪ್ರಿಕಾಷನ್ಸ್ ತಗೊಂಡ್ರು ಸಹ ಬರುವ ಸಾಧ್ಯತೆಗಳು ಇದೆ. ಎಸ್ ಡಾಕ್ಟ್ರೇ, ಇನ್ನಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ತಾನೆ, ಎಲ್ಲೂ ಹೋಗಬೇಡಿ, ಇನ್ನಷ್ಟು ಮಾಹಿತಿಗಳನ್ನು ತಗೊಳ್ಳೋಣ. ಈಗಾಗಲೇ ವೈದ್ಯರು ಹೇಳಿದ ಆತಂಕ ಪಡಬೇಕಾಗಿಲ್ಲ, ಆದರೆ ಪ್ರಿಕಾಷನರಿ ಮೆಜರ್ಸ್ಗಳು ಇದ್ದಾವೆ, ಅದೇನು ಅಂತ ತಿಳ್ಕೊಳ್ಳೋಣ. ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಿಬಹ ಏನಿದು ವಿಚಿತ್ರ ಕಾಯಿಲೆ, ಕೇರಳದ ಕಲ್ಲಿಕೋಟೆಯಲ್ಲಿ ಕಾಣಿಸಿಕೊಂಡಂತ ಈ ಕಾಯಿಲೆಯ ಬಗೆಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ. ನಾನು ಈಗ ಚರ್ಚೆ ಮಾಡ್ತಾ ಇದೆ, ನಮ್ಮ ಜೊತೆಗೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು, ಡಾಕ್ಟರ್ ಹರ್ಷ ಪಡ್ರೆ ಇದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ವಿ. ಡಾಕ್ಟರ್, ಈಗ ಈ ಒಂದು ಕಾಯಿಲೆಯನ್ನ ಹೈ ಅಲರ್ಟ್ ಮಾಡಲಾಗಿರುವಂಥದ್ದು ಕೇರಳದಲ್ಲಿ ಮಾಡಲಾಗಿದೆ ಮತ್ತು ಕರ್ನಾಟಕದಲ್ಲಿ ಮಾಡಲಾಗಿದೆ, ಆದರೆ ಇದು ಹೇಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ನೋಡಿ. ವೈರಲ್ ಫೀವರ್ ಸಾಮಾನ್ಯವಾಗಿ ಬಹಳ ಸುಲಭದಲ್ಲಿ ಸ್ಪ್ರೆಡ್ ಆಗ್ತದೆ. ಹಾಗಿರುವಾಗ ರ್ಯಾರ್ ಡಿಸೀಸ್ ಈ ಥರ ಬಂದಾಗ ಸಾಮಾನ್ಯವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಸರ್ಕಾರ ಅದರದ್ದೇ ಆದಂಥ ಅದರನ್ನು ಪ್ರಿವೆನ್ಷನ್ ಅಂತ ಏನಿದೆ ಅದರ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡುವಂಥದ್ದು. ಸೊ ಆ್ಯಸ್ ಪರ್ ದ ರಿಪೋರ್ಟ್ಸ್ ಇದು ಕಾಂಟ್ಯಾಕ್ಟಿಂದ ಹೋಗ್ತದೆ, ರೋಗಿಯನ್ನು ಐಸೋಲೇಟ್ ಮಾಡಿ ಬೇರೆ ಕಡೆ ಸ್ಪ್ರೆಡ್ ಆಗದ ರೀತಿಯಲ್ಲಿ ನಡಿಬೇಕು ಅಂತ ಹೇಳೋ ಒಂದು ಜನರಲ್ ಆಗಿರುವಂಥ ಮಾಹಿತಿ ನಮಗಿದೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದರ ಬಗ್ಗೆ ನಾವು ಅದರ ಬಗ್ಗೆ ಪರಾಮರ್ಶೆ ನಡೆಸಬೇಕು. ಯಾಕೆಂದರೆ ಒಂದು ರೋಗ ಲಕ್ಷಗಟ್ಟಲೆ ಜನರಿಗೆ ಬಂದಿದೆ, ಅದರಲ್ಲಿ ಇಂಥದ್ದೇ ಆದ ಎವಿಡೆನ್ಸ್ ಇದೆ. ಈಗ ನಾವು ಈ ರೋಗ ಆದರೆ ಯಾಕೆ ಹೇಗೆ ಬಂದಿದೆ, ಯಾಕೆ ಡೆತ್ ಆಗಿದೆ ಅನ್ನೋದು ನಮಗೆ ಕನ್ಕ್ಲೂಸಿವ್ ಆಗಿ ಗೊತ್ತಾಗಬೇಕಾದ್ರೆ ಅಟಾಪ್ಸಿ ರಿಪೋರ್ಟ್ ಬರಬೇಕು. ಕರೆಕ್ಟ್, ಇಂಥದ್ದೇ ರೋಗ ಇಂಥದ್ರಿಂದಲೇ ಆಗಿದೆ ಅಂತ ಹೇಳೋದು. ಈಗ ವೈರಲ್ ಸ್ಯಾಂಪಲ್ನಲ್ಲಿ ವೈರಸ್ ಇದೆ ಅಂತ ಕನ್ಫರ್ಮ್ ಆಗಿದೆ. ಈಗ ನಮಗೆ ಫೈನಲ್ ಎವಿಡೆನ್ಸ್ ಏನಿದ್ರು ಸಹ ಅಟಾಪ್ಸಿ ರಿಪೋರ್ಟ್ನಲ್ಲಿ ಬರಬೇಕು. ಹಾಗಿರುವಾಗ ನಾವು ಹಾಗಿರ್ಬೋದು ಹೀಗಿರ್ಬೋದು ಅಂತ ಹೇಳಿ ನಾವು ಊಹೆ ಮಾಡಿಕೊಂಡು ಜನರನ್ನ ದಾರಿ ತಪ್ಪಿಸುವುದು ಸಹ ಕಷ್ಟ ಆಗ್ತದೆ, ತಪ್ಪಾಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ತಾನೇ ಡಾಕ್ಟರ್ ಹೇಳಿದರು, ಬಹಳಷ್ಟು ಮಂದಿ ಅಲ್ಲೊಂದು ಜ್ವರ ಬಂದಿದೆ ಅದು ನಿಫಾ ಇರಬಹುದು ಅಂತ ಹೇಳಿ. ಆವಾಗ ಜನರಿಗೆ ಏನಾಗ್ತದೆ, ಬಹಳಷ್ಟು ಗೊಂದಲಗಳು ಉಂಟಾಗ್ತದೆ. ಸೊ ಹಾಗಿರುವಾಗ ಏನ್ ಹೇಳ್ತೀರಿ ಡಾಕ್ಟ್ರೆ? ಹೌದು, ಈಗ ಈಗಿನ ಡಿಜಿಟಲ್ ವರ್ಲ್ಡ್ ಏನ್ ಮಾಡ್ತೇವೆ, ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೊಂದು ಇನ್ಫಾರ್ಮೇಶನ್ ಬರ್ತದೆ, ಅದು ಸರಿಯಾ ತಪ್ಪ ಅಂತ ನಾವು ವಿಶ್ಲೇಷಿಸುವುದಿಲ್ಲ, ಅದನ್ನ ಫಾರ್ವರ್ಡ್ ಮಾಡ್ತೇವೆ. ನಮ್ಮ ಎಲ್ಲರಿಗೂ ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರುವವರಿಗೆ ಅದು ಹೋಗ್ತದೆ ಇನ್ಫಾರ್ಮೇಶನ್. ಅದರಲ್ಲಿ ಸರಿ ಇದೆಯಾ ಇಲ್ವಾ ಅಂತ ನಾವು ಬಂದದೆಲ್ಲ ಓದಿಕೊಂಡು ನಾವು ಅದನ್ನೇ ನಂಬಿ ಬಿಡ್ತೇವೆ. ಇದು ಸರಿಯಲ್ಲ. ನಮಗೆ ಇಂತಹ ಇದಕ್ಕೆ ಸರಿಯಾಗಿ ಗೊತ್ತಿರೋರ ಹತ್ರ ನಾವು ಮಾಹಿತಿ ಪಡ್ಕೊಳ್ಬೇಕು. ಬಂದದನ್ನೆಲ್ಲ ಸತ್ಯ ಅಂತ ನಂಬಬಾರ್ದು, ಅದನ್ನ ಫಾರ್ವರ್ಡ್ ಮಾಡಿ ಜನರಲ್ಲಿ ಒಂದು ಭಯ ಹುಟ್ಟಿಸುವ. ಈ ಹಿಂದೆ H1N1 ಅಬೋಲ ಇದು ಕಾಯಿಲೆಗಳು ಕಾಣಿಸಿಕೊಂಡಾಗ ಇದೇ ರೀತಿಯಾಗಿ ವದಂತಿಗಳೆಲ್ಲ ಹಬ್ಬಿಕೊಂಡಿದ್ವು ಅಂತ. ಮರ್ಸ್, H1N1 ಎಲ್ಲ ರೋಗಗಳಲ್ಲಿಯೂ ಹಾಗೆ ಹೆಚ್ಚಿನ ವೈರಸ್ ಬಹಳಷ್ಟು ಪರಾಮರ್ಶೆ ಮಾಡಬೇಕಾಗಿರೋದು ಅಗತ್ಯತೆ ಇದೆ ಅಂತ. ಡಾಕ್ಟರ್, ಈಗ ವೈರಸ್ ಮತ್ತು ಬ್ಯಾಕ್ಟೀರಿಯಾ, ಇದು ವೈರಸ್ ನಿಂದ ಹರಡುವಂತ ಕಾಯಿಲೆ ಅನ್ನುವಂಥ ಆತಂಕಗೀಡಾಗಿರೋದು. ಒಂದು ವೇಳೆ ಬ್ಯಾಕ್ಟೀರಿಯಾ ಆಗಿರ್ತಿದ್ರೆ ಸ್ವಲ್ಪ ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇರ್ತಿತ್ತು, ಚಿಕಿತ್ಸೆ ಇರ್ತಿತ್ತು. ವೈರಸ್ಗಳಿಗೆ ನಮಗೆ ಯಾಕೆ ಹೆದರಿಕೆ ಅಂತ ಹೇಳಿದ್ರೆ, ಬ್ಯಾಕ್ಟೀರಿಯಾಗಳಿಗೆ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಂಟಿಬಯೋಟಿಕ್ಸ್ ಅಂತ ಇದೆ. ಹೆಚ್ಚಿನ ವೈರಸ್ಗಳಿಗೆ ಸರಿಯಾಗಿ ಔಷಧಿಗಳಿರೋದಿಲ್ಲ. ನಮಗೆ ಕಾಯಿಲೆ ಬಂದಾಗ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂದ್ರೆ ಅವರಿಗೆ ಏನು ಲಕ್ಷಣಗಳು ಉಂಟು ಅವರ ಕಾಯಿಲೆಯನ್ನ ಕಮ್ಮಿ ಮಾಡ್ಲಿಕ್ಕೆ ನಮಗೆ ಸಪೋರ್ಟ್ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಹೊರತು ಟ್ರೀಟ್ಮೆಂಟ್ ಅಂತ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ನಮಗೆ ಆಂಟಿಬಯೋಟಿಕ್ಸ್ ಇದು ವೈರಸ್ಗಳಿಗೆ ಹೆಚ್ಚಿನದಕ್ಕೆ ಇರೋದಿಲ್ಲ. ಅದಕ್ಕೆ ನಮಗೆ ವೈರಲ್ ಕಾಯಿಲೆಗಳದ್ದು ಹೆಚ್ಚು ಇದೆ. ಹೆಚ್ಚಿನ ಬ್ಯಾಕ್ಟೀರಿಯಾಗಳಿಗೆ ನಮಗೆ ಆಂಟಿಬಯೋಟಿಕ್ಸ್ ಅಂತ ಕೊಟ್ಟು ಟ್ರೀಟ್ ಮಾಡ್ಲಿಕ್ಕೆ ಆಗ್ತದೆ. ಹೆಚ್ಚಿನ ಬ್ಯಾಕ್ಟೀರಿಯಾಗಳದ್ದು ಯಾವ್ದೆಲ್ಲ ವರ್ಕ್ ಆಗ್ತದೆ, ಏನ್ ಟ್ರೀಟ್ಮೆಂಟ್ ಆಗ್ತದೆ ಅಂತ ಹೇಳೋದು ನಮಗೆ ಸರಿಯಾಗಿ ಗೊತ್ತಿರ್ತದೆ. ಇದರಿಂದಾಗಿ ನಮಗೆ ವೈರಲ್ ಕಾಯಿಲೆಗಳು ಅಂತ ಹೇಳಿದ್ರೆ ಹೆದರಿಕೆ. ಈಗ ಚಿಕಿತ್ಸೆ ಇಲ್ಲ ಅಂತ ಹೇಳುದು ಒಂದು ಕಾಯಿಲೆಗಳಿಗೆ,
ಇದು ಬಹುತೇಕ ಕಾಯಿಲೆಗಳಂದ್ರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ಗಟ್ಟಿ ಮಾಡುವಂಥದ್ದು ಹೀಗೆ ಇರುವಂಥದ್ದು. ಆದ್ರೆ ಇಲ್ಲೆಲ್ಲೋ ಚಿಕಿತ್ಸೆ ಇಲ್ಲ ಅಂದುಕೊಳ್ಳಿ ಬಹಳ ಆತಂಕಗೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಚಿಕಿತ್ಸೆ ಇಲ್ಲ ಅಂದ್ರೆ ಈಗ ನೋಡಿ, ಇದು ವೆರಿ ರ್ಯಾರ್ ಡಿಸೀಸ್. ಈಗ ಆಂಟಿವೈರಲ್ ಡ್ರಗ್ ಅಂತ ಇದೆ. ಆಂಟಿವೈರಲ್ ವೈರಾಣು ರೋಗ ಬಂದಾಗ ಡಾಕ್ಟರ್ ಹೇಳಿದಾಗೆ ಆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಆಂಟಿವೈರಲ್ ಡ್ರಗ್ ಇದೆ. ಈಗ ಆಂಟಿಬಯೋಟಿಕ್ಸ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗೆ ಆದರೆ ಆಂಟಿವೈರಲ್, ಈಗ ಸಪೋಸ್ HIV ಬಂತು ಆರ್ ಏಡ್ಸ್ ಬಂದರೆ ನಾವು ಅದಕ್ಕೆ ಆಂಟಿವೈರಲ್ ಡ್ರಗ್ ಅಂತ ಕೊಟ್ಟು ರೋಗದ ತೀವ್ರತೆಯನ್ನು ಕಡಿಮೆ ಮಾಡು, ಕ್ಯೂರ್ ಮಾಡೋದು ಬೇರೆ, ತೀವ್ರತೆಯನ್ನು ಕಡಿಮೆ ಮಾಡೋದು, ಕಂಟ್ರೋಲ್ ಮಾಡುವ ಹಾಗೆ. ಇದಕ್ಕೂ ಸಹ ಇನ್ನೂ ಅಂಡರ್ ಎಕ್ಸ್ಪೆರಿಮೆಂಟೇಷನ್. ರಿಬೋವರಿಡಿನ್ ಅಂತೇಳಿ ಒಂದು ಆಂಟಿವೈರಲ್ ಡ್ರಗ್ ಇದೆ, ಬಟ್ ಅದು ಎಷ್ಟರ ಮಟ್ಟಿಗೆ ಆಕ್ಟ್ ಆಗ್ತದೆ ಅನ್ನೋದು ಇನ್ನೂ ಸಹ ಪರಿಪೂರ್ಣವಾದ ಮಾಹಿತಿ ಇಲ್ಲ. 10 ವರ್ಷ ಆಯ್ತಷ್ಟೇ ಈ ರೋಗ ಬಂದು, 98 ಇಂದ 20 ವರ್ಷ ಆಯಿತು. ಕನ್ಕ್ಲೂಸಿವ್ ಆಗಿ ಇಂಥದ್ದೇ ಮದ್ದು ತಗೊಳ್ಳಿ ಅಂತ ಹೇಳಿ, ಇದನ್ನು ತಗೊಂಡ್ರೆ ರೋಗದ ತೀವ್ರತೆ ಕಡಿಮೆ ಆಗ್ತದೆ ಅನ್ನೋ ಬಗ್ಗೆನೂ ಹೆಚ್ಚಿನ ಮಾಹಿತಿ ಇಲ್ಲ. ಹಾಗಿರುವಾಗ ನಮಗೂ ವೈದ್ಯರಿಗೂ ಸಹ ಸ್ವಲ್ಪ ಕಟ್ಟಿಯಾಗಿದಾಗ ಆಗ್ತದೆ. ಯಾಕೆಂದ್ರೆ ಇಂಥ ನಿರ್ದಿಷ್ಟ ಚಿಕಿತ್ಸೆ ಇಲ್ಲದಾಗ ನಾವು ಸಿಂಪ್ಟಮ್ಯಾಟಿಕ್, ಸಪೋಸ್ ಅವರಿಗೆ ಹೆಡ್ಏಕ್ ಇದೆ ಅಥವಾ ಡಿಹೈಡ್ರೇಟ್ ಆಗಿದೆ ಅಥವಾ ಇದು ವಾಮಿಟಿಂಗ್ ಇದೆ ಅಥವಾ ಕನ್ವಲ್ಷನ್ಸ್ ಇದೆ. ಈಗ ತೀವ್ರತರವಾದ ಜ್ವರ ಬಂದಾಗ ನ್ಯಾಚುರಲಿ ಪಿಟ್ಸ್ ಬರುವಂಥದ್ದು, ಅಪಸ್ಮಾರ ಅಂತ ಏನು ಹೇಳ್ತೀವಿ, ಅಥವಾ ಸಿವಿಯರ್ ಹೆಡ್ಏಕ್, ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಯಾವ ರೀತಿ ಅವನು ರಿಯಾಕ್ಟ್ ಆಗ್ತಾ ಇದ್ದಾನೆ ಅವರನ್ನ ICUನಲ್ಲಿ ಇಟ್ಬಿಟ್ಟು ವೆಂಟಿಲೇಟರ್ ಸಪೋರ್ಟ್ ಮಾಡಿ ಉಸಿರಾಟಕ್ಕೆ ಸಪೋರ್ಟ್ ಮಾಡುವಂಥದ್ದು, ರೋಗದ ತೀವ್ರತೆಯನ್ನು ಕಡಿಮೆ ಮಾಡುವಂಥದ್ದು. ಕ್ಯೂರ್ ಮಾಡಲಿಕ್ಕೆ ನಾವು ಇಲ್ಲಿ ಜಾಸ್ತಿ ಆಸ್ಪೆಕ್ಟಿಗೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಸೊ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ರೋಗಿಯನ್ನ ಸಂಪೂರ್ಣವಾಗಿ ಒಂದು ಅಂದ್ರೆ ಇನ್ನೊಬ್ಬರಿಗೆ ಹರಡದೇ ಇರುವಂತ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇಡಲಾಗ್ತದ ಹೇಗೆ? ಅದಕ್ಕೆ ಈಗ ತಾನೇ ಹೇಳಿದ್ವಲ್ಲ ನಾವು ಐಸೋಲೇಷನ್ ಅಂತ ಹೇಳಿ. ಸಾಮಾನ್ಯವಾಗಿ ವೈರಲ್ ಡಿಸೀಸ್ ಬಂದಾಗ, ಕಮ್ಯುನಿಕೇಬಲ್ ಡಿಸೀಸ್, ಈಗ H1N1 ಬಂದಾಗಲೂ ಬಾಕಿ ಉಳಿದ ರೋಗಿಗಳು ಕೂಡ ಅಲ್ಲಿ ಇರ್ತಾರೆ ಆಸ್ಪತ್ರೆಯಲ್ಲಿ. ಇಲ್ಲ ಈಗ H1N1 ಒಂದು ಟೈಮಲ್ಲಿ ನಮಗೆ H1N1 ತುಂಬಾ ಕಾಯಿಲೆ ಬರ್ತಾ ಇತ್ತು. ಅವಾಗ ನಮಗೆ ಸಪರೇಟ್ ವಾರ್ಡ್ ಅಥವಾ ಸಪರೇಟ್ ಐಸೋಲೇಷನ್ ರೂಮ್ಸ್ ಅಂತ ಆಸ್ಪತ್ರೆಯಲ್ಲಿ ಕ್ರಿಯೇಟ್ ಮಾಡ್ತಾರೆ. ಇಂಥ ರೋಗಿಗಳನ್ನು ನಾವು ಇವರಿಗೆ ಈ ಕಾಯಿಲೆ ಇರಬಹುದು ಅಂತ ನಮಗೆ ಡೌಟ್ ಬಂದಾಗ ಅಂಥವ್ರನ್ನ ಆ ರೂಮ್ನಲ್ಲಿ ಅಥವಾ ಆ ವಾರ್ಡಿನಲ್ಲಿ ಅಡ್ಮಿಟ್ ಮಾಡ್ತೇವೆ. ಅವಾಗ ಆ ರೋಗಿ ಉಳಿದ ರೋಗಿಗಳೊಟ್ಟಿಗೆ ಇರುವುದಿಲ್ಲ. ಆದ ಕಾರಣ ಒಬ್ಬರಿಂದ ಒಬ್ಬರಿಗೆ ಹರಡುವ ಚಾನ್ಸ್ ಕಡಿಮೆ. ಮತ್ತೆ ಅಲ್ಲಿಗೆ ಸಹ ಈಗ ಸಾಮಾನ್ಯವಾಗಿ ಒಂದು ಆಸ್ಪತ್ರೆಯಲ್ಲಿ ರೋಗಿ ಇದ್ದಾಗ ರೋಗಿಯ ವಿಸಿಟರ್ಸ್ಗಳು ತುಂಬ ಬರ್ತಾರೆ ಹೋಗ್ತಾರೆ, ಅವಾಗ ಅವರಿಂದ ರೋಗ ಹರಡುವ ಸಾಧ್ಯತೆ ಇರುತ್ತೆ. ಈಗ ನಾವು ಸ್ಟ್ರಿಕ್ಟ್ಲಿ ಐಸೋಲೇಷನ್ ವಾರ್ಡ್ ಅಂತ ಹೇಳಿದ್ರೆ ಅಲ್ಲಿಗೆ ಯಾರಿಗೂ ಎಂಟ್ರಿ ಇರುವುದಿಲ್ಲ. ಓನ್ಲಿ ಈಗ ತಾನೇ ನೀವು ಹೇಳಿದ್ರೆ ಈಗ ದಾದಿಯರಿಗೆ ಸಹ ಬರ್ತದೆ, ಡಾಕ್ಟರಿಗೂ ಬರ್ತದೆ ಅಂತೇಳಿ. ಸೊ ಅಲ್ಲಿಗೆ ಏನಿದ್ರು ಸಹ ಓನ್ಲಿ ದ ಪೀಪಲ್ ಹೂ ಆರ್ ಟ್ರೀಟಿಂಗ್, ಡಾಕ್ಟರು ಮತ್ತೆ ದಾದಿಯರಿಗೆ, ನರ್ಸ್ಗಳಿಗೆ ಮಾತ್ರ ಎಂಟ್ರಿ ಇರುತ್ತದೆ. ಇವನ್ ಪೇಷಂಟ್ ಪಾರ್ಟಿಗಳಿಗೆ ಸಹ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಎನಿ ಮೊಮೆಂಟ್ ರೋಗ ಹರಡುವ ಸಾಧ್ಯತೆ ಇರ್ತದೆ ಅಂತ ಹೇಳುವ ಉದ್ದೇಶದಿಂದ ಈ ರೀತಿ ಮಾಡಿ ರೋಗದ ಬೇರೆ ಕಡೆ ಸ್ಪ್ರೆಡ್ ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿ. ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಈ ರೀತಿ ಐಸೋಲೇಷನ್ ವಾರ್ಡ್ ಅಂತಲೇ ಇರುತ್ತೆ. ಅಂಥ ವಾರ್ಡ್ಗಳಲ್ಲಿ ಇಂತಹ ಹೈ ಪ್ರೊಫೈಲ್ ರೋಗಿಗಳನ್ನು ಇಟ್ಟು, ಅಂದರೆ ಜಾಸ್ತಿ ಕಮ್ಯುನಿಕೇಬಲ್ ಡಿಸೀಸ್ಗಳನ್ನು ಅಂಥ ಜಾಗದಲ್ಲಿ ಇಟ್ಟು ನಾವು ರೋಗವನ್ನು ಹರಡದಂತೆ ವ್ಯವಸ್ಥೆ ಮಾಡುವ. ಈಗ ಇಲ್ಲಿ ಬೇರೆ ಬೇರೆ ಕೈಗೆ ಮಲೇರಿಯಾ ಆಗಿರ್ಬೋದು, ಇತರ ಕಾಯಿಲೆಗಳು ಬಹುಶಃ ಹರಡಿದಂಥ ದೇಶಗಳನ್ನು ನೋಡಿದರೆ ಬಹಳ ದೇಶಗಳಿಗೆ ಅದು ಹರಡ್ತಾ ಬಂದಿದೆ ಅಂತ ಅನ್ನುವಂಥದ್ದು. ಇವನ್ HIV ಕೂಡ ಆದ್ರೆ ಈ ಕಾಯಿಲೆ ನೋಡುವಾಗ ಹರಡದ ಅಂದ್ರೆ ದೇಶಗಳ ವ್ಯಾಪಿ ನೋಡುವಾಗ ಬಹಳಷ್ಟು ದೇಶಕ್ಕೆ ಹರಡದಂತೆ ಕಾಣ್ತಾ ಇಲ್ಲ, ಅಂದ್ರೆ ಬಹಳ ಕಡಿಮೆ ಇದರ ಹರಡುವಿಕೆ ಅಂತನಾ ಹೇಗೆ, ಏನು ಹೇಳ್ಬೋದು? ನೋಡಿ, ಯಾವುದೇ ರೋಗಾಣು ಅಂತ ಹೇಳ್ಬೇಕಿದ್ರೆ ಅದು ಬೆಳಿಬೇಕಾದ್ರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಅಂತ ಬೇಕಾಗ್ತದೆ. ಅದರ ಕಂಡೀಷನ್, ಈಗ ನಾವು ಏನಾದ್ರೂ ಒಂದು ಬೆಳೆ ಬೆಳಿಬೇಕಿದ್ರೆ ಆ ಬೆಳೆ ಇಂಥದ್ದೇ ಮಣ್ಣು ಬೇಕು ಅಂತ ಇರ್ತದೆ. ಆ ಜಾಗದಲ್ಲಿ ಮಾತ್ರ ಆ ಬೆಳೆ ನಮಗೆ ಬೆಳಿಲಿಕ್ಕೆ ಆಗ್ತದೆ, ಬೇರೆ ಕಡೆ ಮಣ್ಣಿನಲ್ಲಿ ಹೋದ್ರೆ ಅದು ಬೆಳೆಯುದಿಲ್ಲ. ಅದೇ ತರ ಒಂದು ವೈರಾಣು ಅಥವಾ ಒಂದು ಬ್ಯಾಕ್ಟೀರಿಯಾಕ್ಕೆ ಇರಬೇಕಾದ್ರೆ ಅದಕ್ಕೆ ಕೆಲವು ಸ್ಪೆಸಿಫಿಕ್ ಕಂಡೀಷನ್ಸ್ ಅದಕ್ಕೆ ಬೇಕಾದಂಥದ್ದು ಇರ್ತದೆ. ಸರಿಯಾದ ಜಾಗದಲ್ಲಿ ಮಾತ್ರ ಕಾಯಿಲೆಗಳು ಮುಂದೆ ಹೋಗ್ತವೆ, ಉಳಿದ ಜಾಗಕ್ಕೆ. ಕೆಲವೊಮ್ಮೆ ಚಳಿ ಪ್ರದೇಶಗಳಲ್ಲಿ ಕೆಲವು ಕಾಯಿಲೆಗಳು ಇರುವುದಿಲ್ಲ, ಉಷ್ಣಾಂಶ ಇರುವಂತ ಪ್ಲೇಸ್ಗಳಲ್ಲಿ ಕಾಣಿಸಿಕೊಳ್ಳುತ್ತದೆ, ಅಥವಾ ಚಳಿ ಪ್ಲೇಸ್ಗಳಲ್ಲಿ ಬೇರೆ ಕಾಯಿಲೆಗಳು, ಅಂತದೇನಾದ್ರೂ ಇದೆಯಾ ಈ ಕಾಯಿಲೆಗೆ ಅಂತ ಸಂಬಂಧಗಳು? ಈ ರೋಗದ ಬಗ್ಗೆ ನಮಗೆ ಅತಿ ಕಡಿಮೆ ಸಂಖ್ಯೆಯ ಜನರಿಗೆ ಕಾಡಿರೋದ್ರಿಂದ ರೋಗದ ಬಗ್ಗೆ ಹೆಚ್ಚಿನ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ನಮ್ಮ ಹತ್ರನೂ ಇಲ್ಲ, ವೈದ್ಯರ ಹತ್ರ ಇಲ್ಲ. ಈಗ ಸಾಮಾನ್ಯವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ರೋಗ ಯಾವ ಜಾಗದಲ್ಲಿ ಹೆಚ್ಚು ಬರ್ತದೆ, ಈಗ ಮಂಗಳೂರು ಅಂತ ತಗೊಂಡ್ರೆ ಮಂಗಳೂರು ಈಸ್ ಎಂಡೆಮಿಕ್ ಫಾರ್ ಮಲೇರಿಯಾ ಅಂತ, ಮಂಗಳೂರು ಬೇಡ ಮಲೇರಿಯಾ ಬರ್ತದೆ ಅಂತ ಹೇಳ್ತಾರೆ. ಆ ರೀತಿ ಎಂಡೆಮಿಕ್ ಆಗಿ ಇಲ್ಲಿಗೆ ಬ್ರ್ಯಾಂಡ್ ಆಗಿದೆ. ಹಾಗೆಯೇ ನಮಗೆ ಈ ರೋಗದ ಬಗ್ಗೆ ಹೆಚ್ಚಿನ ಸ್ಟ್ಯಾಟಿಸ್ಟಿಕ್ಸ್ ಅವೈಲೇಬಲ್ ಇಲ್ಲ. ಮುಂದೆ ರೋಗ, ಯಾಕೆಂದರೆ ವೆರಿ ರ್ಯಾರ್ಲಿ ಇಟ್ ಈಸ್ ವೆರಿ ಫ್ಯೂ ನಂಬರ್ ಆಫ್ ಪೀಪಲ್ ಹ್ಯಾವ್ ಎಫೆಕ್ಟೆಡ್. ಆ ಕಾರಣದಿಂದ ಮುಂದೆ ಇದರ ಬಗ್ಗೆ ಹೆಚ್ಚಿನ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ದೊರಕುವ ಸಾಧ್ಯತೆ. ಇಂಥ ಕಾಯಿಲೆಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವ ಅದರ ಗುಣಲಕ್ಷಣಗಳು ಸ್ವಲ್ಪ ಇನ್ನು ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳಿ ಸಾಧ್ಯತೆ ಇದೆಯಾ? ಆಯಾ
ಪ್ರದೇಶಕ್ಕೆ ಹೋಗುವಾಗ, ಈಗ ಸಿಲಿಗುರಿಯಲ್ಲಿ ಕಾಣಿಸಿಕೊಂಡದ್ದು ಒಂದರ ಬೇರೆ ಅಥವಾ ಸಿಂಗಾಪುರದಲ್ಲಿ ಕಾಣಿಸಿಕೊಂಡದ್ದು ಹಾಗೇನಾದ್ರೂ ಆಗ್ತಾ ಹೋಗ್ತವೆಯಾ ಅಂತ ಮತ್ತೆ ವೈದ್ಯರುಗಳದು ಚಾಲೆಂಜ್ ಆಗಿ ಕಾಡುವಂಥದ್ದು. ಈ ರೋಗದ ಲಕ್ಷಣಗಳನ್ನು ತಕೊಂಡ್ರೆ ಇದು ಸಾಮಾನ್ಯ ವೈರಲ್ ಫೀವರ್ ತರಾನೇ ಇರ್ತದೆ ಅಂತ ಹೇಳಿ ನಮ್ಮ ಲಿಟ್ರೇಚರ್ ಹೇಳ್ತಾ ಇದೆ. ಜ್ವರ ಬರುವಂಥದ್ದು ಸಿವಿಯರ್ ಫೀವರ್ ಇರ್ತದೆ. ಈ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರ್ತದೆ. ಯಾವುದೇ ಒಂದು ರೋಗಾಣು ನಮ್ಮ ದೇಹದ ಒಳಗೆ ಸೇರಿದ ಕೂಡಲೇ ಇಮಿಡಿಯೇಟ್ ರೋಗ ಬರುವುದಿಲ್ಲ. ರೋಗಾಣು ನಮ್ಮ ದೇಹದ ಒಳಗೆ ಬಂದ ಮೇಲೆ ಇದಕ್ಕೆ 5 ರಿಂದ 14 ದಿವಸ ಅಂತ ಹೇಳ್ತಾರೆ. ದೇಹದ ಒಳಗೆ ಸೇರಿದ ಮೇಲೆ, ರಕ್ತಕ್ಕೆ ಸೇರಿದ ಮೇಲೆ ಲಕ್ಷಣ ಶುರುವಾಗಲಿಕ್ಕೆ 5 ರಿಂದ 14 ದಿನಗಳು ನಂತರವೇ ಲಕ್ಷಣ ಕಾಣಿಸ್ಬೋದು. 5 ದಿನದ ನಂತರನೂ ಕಾಣಿಸ್ಬೋದು, 14 ದಿವಸದ ನಂತರನೂ ಕಾಣಿಸ್ಬೋದು. ಸಪೋಸ್ 10 ದಿವಸ ಆಯಿತು ರೋಗಾಣು ಬಂದು, ಅವನಿಗೇನು ಸಿಂಪ್ಟಮ್ಸ್ ಇಲ್ಲ, ಅವನು ಬೇರೆ ಕಡೆ ಹೋದರೆ ಅವನಿಂದ ಹರಡುವ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹರಡುವ ಸಾಧ್ಯತೆನೂ ಇದೆ. ರೋಗ ಇರುವವನಿಂದ ಮಾತ್ರ ನಾವು ಸ್ಪ್ರೆಡ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ವೈರಲ್ ಜ್ವರಗಳಲ್ಲಿ, ವೈರಲ್ ತೊಂದರೆಗಳಲ್ಲಿ ಇದೊಂದು ಪ್ರಾಬ್ಲಮ್ ಅಲ್ಲ. ವೈರಲ್ ಇದ್ದಂತ ಮನುಷ್ಯನಿಗೆ ಆ ರೋಗ ಮತ್ತೆ ಹೆಚ್ಚಾಗಿ ಕಾಣಿಸಿಕೊಳ್ಳದೆ ಅಲ್ಲೇ ಅದು ಕ್ಯೂರ್ ಆಗಿ ಸಾಧ್ಯ, ಒಳಗಿಂದೊಳಗೆ ಅದು ಕ್ಯೂರ್ ಆಗಿ ಸಾಧ್ಯತೆ ಇದೆಯಾ? ಅದರ ಬಗ್ಗೆ, ಈ ರೋಗದ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ನಾನು ಹೇಳ್ತೇನೆ. ಈ ರೋಗದಲ್ಲಿ ಸುಮಾರು 100 ಮಂದಿಗೆ ರೋಗ ಬಂದ್ರೆ ಓನ್ಲಿ 3 to 5%, ಈಗ ಬಂದಿರೋ 475 ಕೇಸುಗಳಲ್ಲಿ 3 to 5% ಎಸಿಂಪ್ಟಮ್ಯಾಟಿಕ್ ಆಗುವ ಸಾಧ್ಯತೆ ಇದೆ. ರೋಗ ಲಕ್ಷಣಗಳು ಕಾಣಿಸಿಕೊಳ್ಳದೆ ಕ್ರೋನಿಕ್ ಸ್ಟೇಜ್ ಹೋಗುವ ಸಾಧ್ಯತೆ ಇದೆ. 40 ರಿಂದ 50% ಈಗ ಬಂದಿರೋ ಕೇಸುಗಳಲ್ಲಿ ನಾನು ಹೇಳೋದು ಎಕ್ಯೂಟ್ ಸ್ಟೇಜ್ ಎನ್ಸೆಫಲೈಟಿಸ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ನೇರವಾಗಿ ಮೆದುಳಿಗೆ ಹೋಗಿ ಮೆದುಳಿನ ಉರಿಯೂತವನ್ನು ಉಂಟು ಮಾಡಿ ಸಿಂಪ್ಟಮ್ಸ್, ಈಗ ತಾನೇ ಹೇಳಿದೆ, ನಮಗೆ ತಲೆನೋವು ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಹೆಡ್ಏಕ್ ಇರ್ಬೋದು, ಅಥವಾ ಅಪಸ್ಮಾರ ಇರ್ಬೋದು. ಇದೆಲ್ಲ ಪ್ರೈಮರಿಯಾಗಿ ಮೆದುಳು ಊದ್ಕೊಂಡಾಗ, ಎನ್ಸೆಫಲೈಟಿಸ್ ಅಂದರೆ ಮೆದುಳಿನ ಉರಿಯೂತ, ಆಗ ಆಗುವಂಥದ್ದು. 30 to 40% ಈ ರೀತಿ ಇಮ್ಮಿಡಿಯೇಟ್ ಕಾರಣ ಆಗ್ತದೆ. 48 ಗಂಟೆಗಳ ಒಳಗೆ ಈ ರೀತಿ ಉಲ್ಬಣಗೊಳ್ತದೆ ಅಂತ ಹೇಳಿ. ಅದರಲ್ಲಿ ಬ್ರೈನ್ ಹೆಮರೋಜ್ ಆದರೆ ಇಮಿಡಿಯೇಟ್ ಡೆತ್ ಆಗುವ ಸಾಧ್ಯತೆನೂ ಇದೆ. ಅಥವಾ ಕೋಮಾ ಸ್ಟೇಜಿಗೆ ಆಮೇಲೆ ಅಮಲು ಆಗ್ತದೆ ಅಂತ ಅನ್ನುವಂಥದ್ದೇನೋ ಒಂದು ಮಾಹಿತಿ ನಾನು ನೋಡಿದೆ. ಸೊ ಈ ರೀತಿಯಾಗಿ ಆಗ್ತದೆ ಅಂದ್ರೆ ಎಲ್ಲಾ ಕಾಯಿಲೆಗಳು ಹಾಗೇನಾ ಅಥವಾ ಈ ಕಾಯಿಲೆ ಸ್ಪೆಷಾಲಿಟಿ ಅಂತ ಒಂಥರ ಆಮೇಲೆ ಇರಿದಾಗ ಆಗ್ತದೆ ಅಥವಾ ಇತ್ತು ನಮ್ಮ ಅದು ಡಿಸ್ಓರಿಯಂಟೇಷನ್ ಅಂತ ಹೇಳೋದು. ಡಿಸ್ಓರಿಯಂಟೇಷನ್ ಅಂದ್ರೆ ಇದು ವೈರಲ್ ಯಾವುದೇ ಜ್ವರ ಬಂದಾಗ ನೋಡಿ, ನಿಮಗೆ ಹೈ ಫೀವರ್ ಬಂದಾಗ 103, 104, 100 ಆ ಹಂತದಲ್ಲಿ ಡಿಸ್ಓರಿಯಂಟೇಷನ್ ಆಗತ್ತೆ. ಏನೇನೋ ಮಾತಾಡೋದು, ಕನವರಿಸುವುದು, ಓರಿಯಂಟೇಷನ್ ಟು ದ ಟೈಮ್, ಪ್ಲೇಸಿಗೆ ಅವನಿಗೆ ಹೇಳಲಿಕ್ಕೆ ಆಗೋಲ್ಲ. ನಾನು ಎಲ್ಲಿದ್ದೇನೆ ಅಂತ ಕೇಳಿದರೆ ಗೊತ್ತಿರೋದಿಲ್ಲ, ಎಷ್ಟೊತ್ತಿಗೆ ಬಂದೆ ಅಂತ ಹೇಳಿ. ಇದು ಮಾಮೂಲಿ. ನಮ್ಮ ದೇಹಕ್ಕೆ ಜ್ವರ ಬಂದಾಗ ಡಿಸ್ಓರಿಯಂಟೇಷನ್ ಆಗೋದು ವೆರಿ ಕಾಮನ್. ಈ ಜ್ವರದಲ್ಲಿ, ನಿಫಾ ಜ್ವರದಲ್ಲಿ ಹೈ ಫೀವರ್ ಬರುವ ಕಾರಣದಿಂದ ಈ ರೀತಿ ಡಿಸ್ಓರಿಯಂಟೇಷನ್ ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ಲಿಟ್ರೇಚರ್ ಹೇಳುವಂಥದ್ದು. ಎಸ್ ಡಾಕ್ಟರ್, ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೇಕು. ಒಂದು ಸಣ್ಣ ಬ್ರೇಕ್ ತೊಗೊಳ್ತಾರೆ. ಬ್ರೇಕ್ ನಂತರ ಮತ್ತೆ ಬರ್ತೇನೆ, ಇನ್ನಷ್ಟು ಮಾಹಿತಿಗಳು. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವೀಗಾಗಲೇ ನಿಪಾಹ ಅನ್ನುವಂಥ ವಿಚಿತ್ರ ಕಾಯಿಲೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಡಾಕ್ಟ್ರೆ, ಹಾಗಿದ್ರೆ ಒಬ್ಬ ದೈಹಿಕ ಸಾಮರ್ಥ್ಯ ಉಳ್ಳಂಥ ವ್ಯಕ್ತಿಗೆ ಆತನಿಗೆ ತಡೆಗಟ್ಟುವಂಥ ಸಾಮರ್ಥ್ಯ ಇದೆಯಾ ಈ ಕಾಯಿಲೆಯನ್ನು ಹೇಗೆ ಅಂತ ಉಳಿದ ಕಾಯಿಲೆಗೆ ಕಂಪೇರ್ ಮಾಡಿದಾಗ? ಜಾಸ್ತಿ. ಈಗ ಯಾವುದೇ ಕಾಯಿಲೆಯನ್ನು ನಾವು ಕನ್ಸಿಡರ್ ಮಾಡಿದರೆ ಎಲ್ಲರಿಗೂ ನಮಗೀಗ ವೈರಸ್ ಅಥವಾ ಬ್ಯಾಕ್ಟೀರಿಯಾದ ಹತ್ರ ನಮಗೆ ಹೋದೆವು ಅಂತ ಹೇಳಿ ನಮಗೆ ಕಾಯಿಲೆ ಬರಬೇಕು ಅಂತಲೇ ಇಲ್ಲ. ಹೆಚ್ಚಿನವರಿಗೂ ಅದು ಮೈಯೊಳಗಡೆ ಹೋದರೂ ಕೂಡ ನಮ್ಮ ದೇಹದ ಇಮ್ಯುನಿಟಿ ಪವರ್ ಅಂತ ಹೇಳ್ತೇವೆ, ರೋಗ ಪ್ರತಿರೋಧ ಶಕ್ತಿಯಿಂದಾಗಿ ಅದು ಕಂಟೈನ್ ಆಗಿಬಿಟ್ಟು ಕಂಟ್ರೋಲ್ ಆಗಿಬಿಡ್ತದೆ. ಯಾರ ದೇಹದಲ್ಲಿ ಅದು ಕಂಟ್ರೋಲ್ ಆಗ್ಲಿಕ್ಕೆ ಆಗಲಿಲ್ಲ ಅಂಥವರಿಗೆ ಮಾತ್ರ ಹೀಗೆ ಅದು ಸಿವಿಯರ್ ಫಾರ್ಮ್ ಅಥವಾ ತೀವ್ರವಾಗಿ ಕಾಯಿಲೆ. ಕೆಲವು ಇಂಥದೇ ಸೋಂಕುತ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆಯೇ ಇದರ ಲಕ್ಷಣಗಳು. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ದೇಹದ ಇಮ್ಯುನಿಟಿ ಲೆವೆಲ್ ಕಡಿಮೆ ಇದ್ದರೆ, ಈಗ ತಾನೇ ಡಾಕ್ಟರ್ ಹೇಳಿದರು, ಪ್ರೆಗ್ನೆಂಟ್ ಪೇಷಂಟ್ ಇರುವಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅನ್ನೋದು ಕುಂದುತ್ತದೆ. ಅದೇ ರೀತಿ ಸ್ಟೀರಾಯ್ಡ್ ಮದ್ದನ್ನು ತೆಗೆದುಕೊಳ್ಳುವವರಿಗೆ, ಅಥವಾ ಮಧುಮೇಹ ರೋಗಿಗಳಿಗೆ, ಅಥವಾ ಇನ್ನಾವುದೇ ಕೀಮೋಥೆರಪಿ ತಗೊಳ್ಳುವವರಿಗೆ ಈಗ ಏನಾಗ್ತದೆ ಅಂದರೆ, ಆವಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕುಂದಿರ್ತದೆ ಅಂಥವರಲ್ಲಿ, ಅಥವಾ ಜಾಸ್ತಿ ವಯಸ್ಸಾದ ಮೇಲೆ ಸಣ್ಣ ಮಕ್ಕಳಲ್ಲಿ, ಆವಾಗ ಸಾಮಾನ್ಯವಾಗಿ ವೈರಲ್ ಇನ್ಫೆಕ್ಷನ್ಗಳು ಜಾಸ್ತಿ ಫ್ಲೇರಪ್ ಆಗುವ ಸಾಧ್ಯತೆಗಳು ಇದೆ. ಈಗ H1N1 ತಗೊಂಡ್ರಿ, ಈಗ ಅಂತಹ ರೋಗಿಗಳಲ್ಲಿ ಜಾಸ್ತಿ
ಸಿಂಪ್ಟಮ್ಸ್ಗಳು ಜಾಸ್ತಿ ಎಗ್ರೆಸಿವ್ ಆಗಿ ಬರುವ ಸಾಧ್ಯತೆ ಇದೆ. ಆದರೆ ಈ ರೋಗದ ಬಗ್ಗೆ ಅದರ ಬಗ್ಗೆ ಹೆಚ್ಚಿನ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಅವೈಲಬಿಲಿಟಿ ಇಲ್ಲ. ಯಾಕೆಂದರೆ ಕಡಿಮೆ ಸಂಖ್ಯೆಯ ರೋಗಿಗಳಲ್ಲಿ ಕಾಡಿರುವುದರಿಂದ ಈಗ ನಮಗೆ ಅದರ ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಎಷ್ಟು ಜನ ಇದರಲ್ಲಿ ಪ್ರೆಗ್ನೆಂಟ್ ರೋಗಿಗಳಿದ್ದಾರೆ, ಎಷ್ಟು ಜನ ಸ್ಟಿರಾಯ್ಡ್ ತಗೊಂಡಿದ್ದಾರೆ, ಎಷ್ಟು ಜನ ಮಧುಮೇಹಿಗಳಿದ್ದಾರೆ ಅಂತೇಳಿ. ಈಗ ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರೆ 477ರಲ್ಲಿ 50% ಡೆತ್ ಆಗಿದೆ ಅಂತೆ. ಅದರ ಅರ್ಥ ರೋಗ ಬಂದರೆ 50% ಸಾಯ್ತಾರೆ ಅಂತ ಅಲ್ಲ. ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ನಮಗೆ ಪರಿಪೂರ್ಣ ಮಾಹಿತಿ ಸಿಕ್ಕಿದ ಮೇಲೆ ನಮಗೆ ಒಂದು ರೀತಿಯ ಗೈಡ್ಲೈನ್ಸ್ ಅಂತ ನಾವು ಮಾಡ್ತೇವೆ. SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್, ಅಥವಾ ನಾವು ಹೇಗೆ ಈ ರೋಗದ ಬಗ್ಗೆ ಮುಂದೆ ಹೆಜ್ಜೆ ಇಡಬಹುದು ಅನ್ನೋದರ ಬಗ್ಗೆ ನಮಗೊಂದು ಮಾಹಿತಿ ದೊರಕುತ್ತದೆ. ಕ್ಲಿಯರ್ ಗೈಡ್ಲೈನ್ಸ್ ಸಿಕ್ಕಿದ್ರೆ ವೈದ್ಯರಿಗೆ ಅನುಕೂಲ ಆಗ್ತದೆ ಅಂತ ನಾವು. ಆದರೆ ಈಗ ಈ ಸಂದರ್ಭದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡುತ್ತಾರೆ ಅಂದ್ರೆ ಇಂತಹ ಕಾಯಿಲೆಗಳು ಹೊಸದಾಗಿ ಬಂದಿರುವಾಗ, ಈಗ H1N1 ಭಾರತಕ್ಕೆ ಬಂತು ಅಥವಾ ಇಂಥ ಒಂದು ರಾಜ್ಯಕ್ಕೆ ಅಥವಾ ಇಂಥ ಜಿಲ್ಲೆಗೆ ಬಂತು ಅಂತ ಹೇಳುವಾಗ ಅಲ್ಲಿರುವಂತಹ ಆಸ್ಪತ್ರೆಗಳು ಇವೆಲ್ಲವೂ ಕೂಡ ಅದರ ಬಗೆಗೆ ಒಂದು ಸ್ಪೆಷಲಿ ಆಗಿ ಇಂಥ ಒಂದು ಟ್ರೀಟ್ಮೆಂಟ್ ಅಥವಾ ಏನಾದರೂ ಮಾಡುವಂಥದ್ದು ಹಾಗೇನಾದರೂ ಇದೆಯಾ ಅಂತ? ಅಂದರೆ ಇಂಥದ್ದು ಅದು ಯಾವುದೇ ಕಾಯಿಲೆ ಹೊಸದಾಗಿ ಬಂದಾಗ ಅದು ಸಣ್ಣದಾಗಿದ್ದರೆ ನಮಗೆ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಂತ ನಮಗೆ ಕನ್ಸಿಡರ್ ಆದರೆ, ಅಂದರೆ ಜನರಿಗೆ ಅದು ಹರಡುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೆಚ್ಚಾಗಿ ನಮಗೆ ಗೌರ್ಮೆಂಟಿಂದ ಗೈಡ್ಲೈನ್ಸ್ ಬರ್ತದೆ. ನೋಡಿ ಈ ಥರ ಲಕ್ಷಣಗಳಿವೆ ಅಂತ ಹೇಳಿದರೆ ಈ ಕಾಯಿಲೆ ಇದೆ ಅಂತ ನೀವು ಸಸ್ಪೆಕ್ಟ್ ಮಾಡಬೇಕು, ಅಂದುಕೊಳ್ಬೇಕು, ನಿಮಗೆ ಒಂದು ಡೌಟ್ ಬರಬೇಕು ಈ ಥರ ಕಾಯಿಲೆ ಇದೆ, ಈ ಥರ ಲಕ್ಷಣಗಳಿದೆ, ನಾವು ಈ ಟೆಸ್ಟಿಗೆ ಈ ಪೇಷಂಟನ್ನು ಕಳಿಸಬೇಕು ಅಂತ ಹೇಳಿ ನಮಗೆ ಗೈಡ್ಲೈನ್ಸ್ ಬರುತ್ತೆ. ಅದರ ಪ್ರಕಾರ ನಾವು ಫಾಲೋ ಮಾಡಿಕೊಂಡು ಹೋಗ್ತೇವೆ. ಓಕೆ, ಈಗ ಈ ಕಾಯಿಲೆ ಬಂದ ನಂತರ ಈಗ ಪುಣೆ ಸಂಶೋಧನೆಯಲ್ಲಿ ಅಲ್ಲಿ ಹೋಗಿದೆ, ಒಂದು ಟೆಸ್ಟ್ ಬರ್ತದೆ. ಟೆಸ್ಟ್ ಬಂದು ಅಲ್ಲಿ ಒಂದು ಏನು ಈ ಕಾಯಿಲೆ ಹೌದು, ಮತ್ತು ನೀವು ಹೇಳಿದ್ರಿ ಅದರ ತೀರಾ ಒಂದು ಡೀಪ್ ಆದಂತ ಒಂದು ರಿಪೋರ್ಟ್ ಇದೆ ಅಂತ ಅನ್ನುವಂಥದ್ದು. PCR ಅಂತ ಹೇಳ್ತೇವೆ, ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಹೇಳಿ, ಎಲೈಸಾ ಟೆಸ್ಟ್ ಅಂತ ಇರ್ತದೆ. ಆ ವೈರಾಣುವಿನ ವಿರುದ್ಧ ಆಂಟಿಬಾಡಿಗಳನ್ನು IgM ಅಂತೇಳಿ ಆಂಟಿಬಯೋಟಿಕ್ಗಳನ್ನು ಪತ್ತೆ ಹಚ್ಚಿ ರೋಗಾಣು ಇದೆ ಅಂತ ಕನ್ಫರ್ಮ್ ಮಾಡಿಕೊಳ್ಳುವಂಥದ್ದು. ಸೊ ಇದು ಎಲ್ಲ ಉಳಿದ ಆಸ್ಪತ್ರೆಗಳಿಗೂ ಕೂಡ ಅಲ್ಲ. ಈಗ ಏನಾಗಿದೆ ಅಂದ್ರೆ ಈ ರೋಗಿಗಳಲ್ಲಿ ಇದೆ ಅಂತ ಕನ್ಫರ್ಮ್ ಆಗಿದೆ. ಅವರು ನಮ್ಮ ಮಣಿಪಾಲಕ್ಕೂ ಕಳಿಸಿದ್ದಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅಂತೇಳಿ ನಮ್ಮದು ಅಲ್ಲಿಗೂ ಕಳಿಸಿ ಕನ್ಫರ್ಮ್ ಆಗಿದೆ. ಸೊ ಹಾಗಿರುವಾಗ ನಾವು ಈಗ ಮಂಗಳೂರಿಗೂ ಸಹ ಕರಾವಳಿ ಪ್ರದೇಶಕ್ಕೂ ಕಮ್ಯುನಿಕೇಷನ್ ಜಾಸ್ತಿ ಇದೆ, ಕೇರಳಕ್ಕೂ. ಹಾಗಿರುವಾಗ ನಾವು ಇಲ್ಲಿ ಸಣ್ಣ ಜ್ವರ ಬಂದಾಗ ನಾವು ಜನರನ್ನ ಒಂದು ನಮ್ಮ ತಲೆಯೊಳಗೆ ಒಂದು ಇಟ್ಕೊಳ್ಬೇಕಾಗತ್ತೆ. ಜ್ವರ ಬಂದರೆ ಈ ರೀತಿ ಪಾಸಿಬಿಲಿಟಿ ಇರುವ ಸಾಧ್ಯತೆ ಇದೆ ಅಂತ ಹೇಳೋದು. ಯಾಕೆಂತ ಹೇಳಿದರೆ ನಮಗೆ ಹಾಗಿರುವಾಗ ಕ್ಷಣಾರ್ಧದಲ್ಲಿ, ಈಗ ತಾನೇ ಹೇಳಿದೆ ನಾನು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡುವ ಕಮ್ಯುನಿಕೇಬಲ್ ಡಿಸೀಸ್ ಇರುವಾಗ ನಮ್ಮ ತಲೆಯಲ್ಲಿ ಹಾಗೆಂತೇಳಿ ನಾವು ಜನರಿಗೆ ಜ್ವರ ಬಂದ ಕೂಡಲೇ ನೀವು ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ ಅಂತ ಹೇಳೋದು ಸಹ ತಪ್ಪಾಗ್ತದೆ. ಅಂದ್ರೆ ಇಲ್ಲಿ ಇಂಥದೇ ಕಾಯಿಲೆ ಅಂತ ಹೇಗೆ ಸರ್ ಆಗಲೇ ಕಂಡುಹಿಡಲಿಕ್ಕೆ ಸಾಧ್ಯವಾಗುದು? ಈಗ ನಿಪಾ ಅಂತ ಈ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಒಂದು ಕಂಡಂತ ಕಾಯಿಲೆ ಇಂಥದ್ದು ಯಾವುದೋ ಒಂದು ನಮ್ಮದೇ ಒಂದು ಹತ್ತಿರದ ಪ್ರದೇಶಕ್ಕೆ ಬರ್ತದೆ ಅಂತ ಅನ್ನುವಾಗ ಹೇಗೆ ಅದು ಸಾಧ್ಯ ಆಗ್ತದೆ? ಅದಕ್ಕೆ ವೈದ್ಯರು ಇರುವುದು ಅದಕ್ಕೆ ತಾನೆ. ಈಗ ನೋಡಿ, ಒಂದು ಜ್ವರ ಬಂದಾಗ, ಸಾಮಾನ್ಯ ವೈರಲ್ ಜ್ವರ ಬಂದಾಗ ಒಬ್ಬ ಇಬ್ಬರಿಗೆ ಒಂದಷ್ಟು ಅದು ಹರಡಿಕೊಂಡಿರ್ತದೆ ಆಗ್ಲೇ ಅಲ್ಲ. ಅದಕ್ಕೆ ಬೇರೆ ಬೇರೆ ಸ್ಪೆಷಲಿಸ್ಟ್ಗಳು ಇದ್ದಾರೆ, ಮೈಕ್ರೋಬಯಾಲಜಿಸ್ಟ್ಗಳಿದ್ದಾರೆ. ಒಂದು ರೋಗ ಬಂದಾಗ ಬರೀ ಜ್ವರ ಅಂತೇಳಿ ಅಸಡ್ಡೆ ಮಾಡುವ ಬದಲು ಇಲ್ಲಿ ಈ ರೀತಿ ಒಂದೇ ಫ್ಯಾಮಿಲಿನಲ್ಲಿ 4 ಜನ 5 ಜನ ಒಂದೇ ಫ್ಯಾಮಿಲಿನಲ್ಲಿ ತೀರಿ ಹೋದಾಗ ವೈದ್ಯರು ಸಹ ಆಲೋಚನೆ ಮಾಡ್ತಾರೆ, ಯಾಕೆ ಒಂದು ಜ್ವರ ಬಂದು ಡೆತ್ ಆಯ್ತಲ್ಲ ಅಂತೇಳಿ. ಈಗಿನ ಕಾಲದಲ್ಲಿ ಸಾಮಾನ್ಯ ಜ್ವರದಿಂದ ಸಾಯೋರು ತುಂಬ ಕಡಿಮೆ. ಆವಾಗ ವೈದ್ಯರಿಗೆ ಡೌಟ್ ಬಂತು, ಒಂದೇ ಫ್ಯಾಮಿಲಿ 4 ಜನ ಡೆತ್ ಆಯ್ತಲ್ಲ. ಇವನ್ ಟ್ರೀಟ್ಮೆಂಟ್ ಮಾಡೋ ದಾದಿಯರಿಗೂ ಸಹ ಬಂದಾಗ ದೇ ಗಾಟ್ ಅಲರ್ಟ್. ಇಮಿಡಿಯೇಟ್ಲಿ ನಾವು ಅದನ್ನು ಸ್ಯಾಂಪಲ್ಗಳನ್ನು ವೈರಾಲಜಿ ಇನ್ಸ್ಟಿಟ್ಯೂಟಿಗೆ ಕಳಿಸುವುದು ಸಂಪ್ರದಾಯ. ಸೊ ಕಳಿಸಿದಾಗ ಅದರ ಸ್ಟ್ರಕ್ಚರ್ ನೋಡಿ, ಅವರು ಹಿಸ್ಟ್ರಿ ತೆಗೆದು ನೋಡಿ, ಇದು ಇರ್ಬೋದು ಇದು ಅಂತ ಕನ್ಫರ್ಮ್ ಮಾಡಿ. ಸೊ ಹೀಗೆಲ್ಲ ಆದಾಗ ಮತ್ತೆ ನಾವೀಗ ಸೇಫ್ಟಿ ತಗೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ಹೇಗೆ ಅಂತ ನೋಡಿ. ಇದರಲ್ಲಿ ಈಗ ಏನು ಮಾಡಿರ್ತಾರೆ ಹೇಳಿದ್ರೆ, ನಮಗೆ ಒಂದು ಕಾಯಿಲೆ ಅಂತ ಹೇಳಿ ಬಂದಾಗ ಈ ಕಾಯಿಲೆಯ ಲಕ್ಷಣಗಳು ಇವುಗಳು ಅಂತ ಹೇಳಿ ನಮಗೊಂದು ಅಂದಾಜು ಇರ್ತದೆ. ಆ ಲಕ್ಷಣಗಳಿಂದ ಹೊರಗಡೆ ಏನಾದರೂ ಹೋಯಿತು ಅಂತ ಹೇಳಿದ್ರೆ ನಮಗೆ ಕೂಡಲೇ ಡೌಟ್ ಬರ್ತದೆ, ಇದು ಇದೇ ಕಾಯಿಲೆನೇ ಅಥವಾ ನಾವು ಬೇರೆ ಏನೋ ಇದು ಮಾಡ್ತಾ ಇದ್ದೇವೆ. ನಾವು ಕೂಡ ದಿನ ಹೋಗಿ ನಮಗೆ ಏನಾದರೂ ವಿಶೇಷವಾಗಿ ಕಂಡಾಗ, ಯೂಶಲಿ ನಾವು ಅಂದ್ಕೊಳ್ಳೋದಿದ್ದದ್ದು ಒಂದು ಕಾಯಿಲೆಯಲ್ಲಿ ಕಂಡಾಗ ನಾವು ಅದರ ಬಗ್ಗೆ ಹೋಗಿ ಓದಬೇಕಾಗ್ತದೆ. ಓದಿ ಇದು ಈ ಥರ ಇರ್ಬೋದು ಅಂತ ಅಂದಾಜು ಮಾಡಿ ಅದರ ಪ್ರಕಾರ ನಾವು ಟೆಸ್ಟಿಂಗ್ಗಳಿಗೆ ಕಳಿಸ್ಬೇಕಾಗ್ತದೆ. ಆತಂಕ ಒಂದು ಸೃಷ್ಟಿಯಾಗಿರುವಂಥದ್ದು ಕಲ್ಲಿಕೋಟೆಯಲ್ಲಿ ಇದೆ ಅಂತ ಅನ್ನುವಂಥದ್ದು. ಸೊ ಕಲ್ಲಿಕಟ್ಟೆಯಲ್ಲಿ ಆ ಒಂದು ಸೋಂಕು ಇರುವಂಥ ಕಾಯಿಲೆ ಮತ್ತೊಂದೆಡೆ ಪ್ರಯಾಣ ಮಾಡಿದರೆ ಆತಂಕ ಬರಲೂಬಹುದು, ಬರದೇ ಇರಲೂಬಹುದು ಅಂತ ಅನ್ನೋದು. ಅಂದರೆ ಈಗ ಬಹಳ ಈಗ ಸ್ಪಷ್ಟವಾಗಿ ಇಂಥ ಒಂದು ಸೋಂಕು, ಇಂಥ ಒಂದು ವೈರಸ್ನಿಂದ ಬಂದಿರೋ ಕಾಯಿಲೆ ಅಂತ ಆಗುವಾಗ ಹೇಗೆ ಅದನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸಲಿಕ್ಕೆ ಸಾಧ್ಯತೆ ಇದೆಯಾ?
ಆಗುತ್ತಾ ಅನ್ನೋದು. ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಈಗ ವೈದ್ಯರ ಹೊಣೆಗಾರಿಕೆ ಜೊತೆಗೆ ಈಗ ತಾನೇ ಹೇಳಿದ್ರು ನಮ್ಮ ಪ್ರಿವೆಂಟಿವ್ ಆಸ್ಪೆಕ್ಟ್. ಬಹಳ ಮುಖ್ಯವಾಗಿ ಸರ್ ನಾವು ಕರಾವಳಿ ಬಗ್ಗೆನೇ ಮಾತಾಡ್ಕೊಳ್ಳೋಣ. ಬಹಳ ಒಂದು ನಂಟಿದೆ ನಮಗೆ, ಕಲ್ಲಿಕೋಟೆ ಹೆಚ್ಚು ದೂರ ಇಲ್ಲ. ಹೀಗಿರುವಾಗ ಇಲ್ಲಿ ಹೇಗೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಮತ್ತು ನಾವು ಅಲರ್ಟ್ ಆಗಿದ್ದೇವೆ ಅಂತ? ಇದರಲ್ಲಿ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರೀ ವೈದ್ಯರಿಗೆ ಮಾತ್ರ ಇರುವುದಲ್ಲ, ಮೀಡಿಯಾದವರಿಗೂ ಇದೆ, ಮಾಧ್ಯಮದವರಿಗೂ, ಜಿಲ್ಲಾಡಳಿತಕ್ಕೂ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಇದೆ, ಎಲ್ಲರಿಗೂ ಇದೆ, ಇವನ್ ಅಫೆಕ್ಟೆಡ್ ರೋಗಿಗಳಿಗೂ ಸಹ ಇದೆ ಈ ಸಾಮಾಜಿಕ ಹೊಣೆಗಾರಿಕೆ ಅನ್ನೋದು. ಈಗ ಏನು ಮಾಡಬೇಕು ಅಂತ ಹೇಳಿದರೆ ಸರ್ಕಾರ ಏನು ಹೇಳುತ್ತೆ, ಆ ಏರಿಯಾಕ್ಕೆ ಹೋಗೋದನ್ನು ಅವಾಯ್ಡ್ ಮಾಡಿ ಅಂತೇಳಿ. ಅತಿ ತುರ್ತು ಅನಿವಾರ್ಯ ಇದ್ದಾಗ ಮಾತ್ರ, ಈಗ ನಮ್ಮ ಮಂಗಳೂರಿನವರು ಕೇರಳಕ್ಕೆ ಹೋಗೋದು ಕಾಮನ್. ಸೊ ಆ ಕ್ಷೇತ್ರಕ್ಕೆ, ಆ ಏರಿಯಾಕ್ಕೆ ಹೋಗೋದನ್ನು ಅವಾಯ್ಡ್ ಮಾಡಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಹೋದರೆ ನಿಮಗೆ ಕಾಂಟ್ಯಾಕ್ಟ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಆ ಏರಿಯಾದ ಜನರಿಗೆ ಅತಿ ಅಗತ್ಯ ತುರ್ತು ಎಮರ್ಜೆನ್ಸಿ ಇದ್ದರೆ ಮಾತ್ರ ನೀವು ಹೊರಗಡೆ ಹೋಗಿ, ಇಲ್ಲಾಂದರೆ ಆದಷ್ಟು ಅದೇ ಏರಿಯಾದಲ್ಲಿ ಇರಿ ಅಂತ ಹೇಳ್ತೇವೆ. ಸರ್ಕಾರ ಏನು ಮಾಡುತ್ತೆ, ಆದಷ್ಟು ಡಿಸೀಸ್ ಪ್ರೊಪಗೇಟ್ ಆಗದ ರೀತಿಯಲ್ಲಿ ಜಿಲ್ಲಾಡಳಿತ ಸನ್ನದ್ದು ಮಾಡುತ್ತೆ. ರೋಗಿಯನ್ನು ಐಸೋಲೇಟ್ ಮಾಡಿ, ಡಾಕ್ಟರ್ಗಳನ್ನ ಸ್ಪೆಷಲ್ ಪ್ರಿಕಾಷನ್ಸ್ ತಗೊಳ್ಳಿ, ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಳ್ಳಿ, ಮತ್ತು ರೋಗಿಯ ಕಾಂಟ್ಯಾಕ್ಟ್, ಈಗ ಇವನ್ ಡೆತ್ ಆದರೂ ಸಹ ಬಾಡಿನ ಈಗ ಸಾಮಾನ್ಯವಾಗಿ ಟಚ್ ಆಗುವಂಥದ್ದು ಅದೆಲ್ಲ ಇರ್ತದೆ, ಅದಕ್ಕೂ ಸಹ ಅವಕಾಶ ಮಾಡಿ ಕೊಡೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ ನಾವು. ವೈದ್ಯರು, ಜಿಲ್ಲಾಡಳಿತ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೋಗಿ ಕಡೆಯವರು ಇರ್ಬೋದು, ಎಲ್ಲರೂ ನಾವೆಲ್ಲ ಸೇರಿ ಈ ರೋಗವನ್ನು ತಡೆಗಟ್ಟಬೇಕು. ಬರೀ ವೈದ್ಯರ ಮೇಲೆ ಬಿಟ್ಟು ಅವರು ಮದ್ದು ಕೊಡ್ತಾರೆ ಗುಣ ಆಗ್ತದೆ ಅಂತ ಹೇಳೋದು ಅಲ್ಲ. ಬೇರೆ ಯಾವುದೇ ರೀತಿಯಿಂದ ನಾವು ಸೇಫ್ಟಿ ಮೆಸೇಜ್ ಮಾಡ್ಕೊಳ್ಳೋದು ಬೇರೆ. ನೋಡಿ, ಈಗ ಯಾವುದೇ ಸಣ್ಣ ಕಾಯಿಲೆಯಲ್ಲಿ ದೊಡ್ಡ ಕಾಯಿಲೆಗೆ, ಮನೆಯಲ್ಲಿ ಒಬ್ಬರಿಗೆ ಶೀತ ಜ್ವರ ಬಂದಿದೆ, ನಿಮಗೆ ಬಾರದ ಹಾಗೆ ನೀವು ಹೇಗೆ ನೋಡಿಕೊಳ್ತೀರಿ? ನೋಡಿ, ಅವರು ಕೆಮ್ಮುವಾಗ ಒಂದು ಬಟ್ಟೆ ಅಡ್ಡಿ ಹಿಡಲಿಕ್ಕೆ ಹೇಳ್ತೇವೆ. ಕೆಮ್ಮಿ ಕಫ ಉಗಿಯುವುದಿದ್ರೆ ಅದು ಉಗಿಯುವಾಗ ನಾವು ಬೇಸಿನಲ್ಲೋ ಇದರಲ್ಲಿ ಹೋಗಿ ಉಗಬೇಕು, ಸಿಕ್ಕಲ್ಲಿ ಉಗಿಬಾರ್ದು. ಮತ್ತೆ ನಮ್ಮ ಮನೆಯಲ್ಲಿ ಬೇರೆ ಯಾರಿಗಾದ್ರೂ ಶೀತ ಜ್ವರ ಇರುವಾಗ ಅವರು ಉಪಯೋಗಿಸಿದ ಬಟ್ಟೆ ಇದನ್ನೆಲ್ಲ ನಾವು ಉಪಯೋಗಿಸಬಾರ್ದು. ಅವರ ಹತ್ರ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಅವರ ಹತ್ರ ಹೋಗಿ ಮುಟ್ಟಿಕೊಂಡು ಇದು ಮಾಡುವಾಗ ಆದ ಮತ್ತೆ ಕೈ ವಾಶ್ ಮಾಡಬೇಕು. ನೋಡಿ, ಇದೆಲ್ಲ ಜನರಲ್ ಪ್ರಿಕಾಷನ್ಸ್ ನಾವು ಯಾವುದೇ ಕಾಯಿಲೆಯಲ್ಲಿ ತಗೊಳ್ಬೇಕಾದ್ದು, ಈ ಕಾಯಿಲೆಯಲ್ಲಿ ಕೂಡ ತಗೊಳ್ಬೇಕಾದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ ಆಗಬೇಕು ಅಂತ ಹೇಳುವ ನಾವು ಅದಕ್ಕೆ ಬೇಕಾದ ಪ್ರೊಟೆಕ್ಟಿವ್ ಮೆಜರ್ಸ್ ಮಾಡಬೇಕಾಗ್ತದೆ. ಕೈ ವಾಶ್ ಮಾಡೋದು ಮಾಡಬೇಕಾಗ್ತದೆ. ಕೆಮ್ಮು ಕಫ ಇರುವಾಗ ಬಟ್ಟೆ ಅಡ್ಡ ಹಿಡಿಯುವಂಥದ್ದು ಮಾಡಬೇಕಾಗ್ತದೆ. ರೋಗಿಯ ತುಂಬಾ ಹತ್ರ ಹೋಗದ ಹಾಗೆ ನೋಡ್ಕೊಳ್ಳಿ. ಈಗ ಯಾರಿಗಾದ್ರೂ ಒಬ್ಬರಿಗೆ ಕೆಮ್ಮು ಕಫ ಇದೆ, ಅವರ ಮುಖದ ಹತ್ರ ಹೋಗಿ ನಿಂತರೆ ಅವ್ರು ಕೆಮ್ಮಿದ್ರೆ ನಮಗೆ ಇನ್ಫೆಕ್ಷನ್ ಬರುವ ಚಾನ್ಸ್ ಜಾಸ್ತಿ. ಅದನ್ನು ಕೂಡ ನಾವು ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ಮಾಡಿದ್ರೆ ಅದನ್ನು ಕೂಡ ತಡೆಗಟ್ಟಬಹುದು. ಖಂಡಿತವಾಗಿ ನಾವು ಹೌದು. ಇನ್ನೊಂದು ವಿಚಾರ ಹೇಳ್ತೇನೆ, ಈ ವೈರಸ್ ಉಂಟಲ್ಲ, ತುಂಬಾ ಸುಲಭವಾಗಿ ವೈರಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಬ್ಲೀಚಿಂಗ್ ಪೌಡರ್ ಮತ್ತೆ ಸೋಡಿಯಂ ಹೈಪೋಕ್ಲೋರೈಟ್ಗೆ ಹೈಲಿ ಸೆನ್ಸಿಟಿವ್ ವೈರಸ್. ಹಾಗಂತೇಳಿ ನಮ್ಮ ಕಣ್ಣಿಗೆ ಕಾಣುದಿಲ್ವೇ? ನಮ್ಮ ಕಣ್ಣಿಗೆ ಕಂಡ್ರೆ ನಾವು ಅದನ್ನ ಬ್ಲೀಚಿಂಗ್ ಪೌಡರ್ ಹಾಕಿ, ಹೈಪೋಕ್ಲೋರೈಟ್ ಹಾಕಿ ಅದನ್ನ ರೋಗಾಣುವನ್ನ ಸಾಯಿಸಬಹುದು. ಕಣ್ಣಿಗೆ ಕಾಣದಂತಹ ಈ ಶತ್ರುವನ್ನ ನಾವು ಹೇಗೆ ಟ್ರೀಟ್ ಮಾಡೋಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಹಾಗಿರುವಾಗ ಡಾಕ್ಟರ್ ಹೇಳಿದಾಗೆ ಸಿಂಪಲ್ ಪ್ರಿಕಾಷನ್ಸ್, ವೆರಿ ಸಿಂಪಲ್ ಪ್ರಿಕಾಷನ್ಸ್ ಅನ್ನ ನಾವು ತಗೊಂಡ್ರೆ ಯಾವುದೇ ರೋಗವನ್ನು ನಾವು ತಡೆಗಟ್ಟಬಹುದು. ಇದು ಇವತ್ತು ನಿಫಾ ಇರ್ಬೋದು, ನಿನ್ನೆ H1 ಇರ್ಬೋದು, ಮೊನ್ನೆ ಎಬೋಲಾ ಇತ್ತು, ನಾಳೆ ನಿಫಾದ ಅಣ್ಣ ಇನ್ನೊಬ್ಬ ರೋಗ ಬರ್ತಾನೆ. ಹಾಗಿರುವಾಗ ನಾವು ಕಲೆಕ್ಟಿವ್ ಆಗಿ ಸಮಾಜದ ಹಿತದೃಷ್ಟಿಯನ್ನು ನೋಡಿಕೊಂಡು ವಿ ಹ್ಯಾವ್ ಟು ಟೇಕ್ ಪ್ರಾಪರ್ ಮೆಜರ್ಸ್ so that we can all live happily and have a healthy society. ಎಸ್ ಡಾಕ್ಟರ್, ತುಂಬಾ ಧನ್ಯವಾದಗಳು. ಒಂದು ಅತ್ಯಂತ ಬಹಳ ಕೆಲವೊಮ್ಮೆ ಇನ್ನೊಂದು ವಿಚಾರ ಸಹ, ಸೋಷಿಯಲ್ ಮೀಡಿಯಾದ ಬಗ್ಗೆ ನಮ್ಗೆ ಒಂದು ಮಾತು ಹೇಳಲೇಬೇಕು ನಾವು. ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲದೆ ವಿಷಯಗಳನ್ನ ಫಾರ್ವರ್ಡ್ ಮಾಡಬೇಡಿ. ಅಲ್ಲಿ ನಿಫಾ ಬಂತು, ಅಲ್ಲಿ ಜ್ವರ ಬಂತು ಅಂತ ಹೇಳಿದ ಕೂಡಲೇ ನಮ್ಮ ಊರಲ್ಲಿ ಜ್ವರ ಇದೆ ಅಂತ ಹೇಳಿ ದಯವಿಟ್ಟು ಜಿಲ್ಲಾಡಳಿತವನ್ನು ಗೊಂದಲಕ್ಕೆ ಮಾಡಬೇಡಿ, ವೈದ್ಯರನ್ನ ಕನ್ಫ್ಯೂಸ್ ಮಾಡಬೇಡಿ. ಜ್ವರ ಬಂದ ಕೂಡಲೇ ವೈದ್ಯರ ಬಳಿ ಹೋಗ್ಬಿಟ್ಟು ನನಗೆ ನಿಫಾ ಇದೆ ಅಂತ ಹೇಳಿ ಅವರನ್ನು ಸಹ ಕನ್ಫ್ಯೂಸ್ ಮಾಡೋದು ಬಹಳ. ಅದು ಒಬ್ರು ಫೋನ್ ಅಲ್ಲಿ ಇದ್ದಾರೆ, ನಾವು ಮುಗಿಸುವ ಹಂತದಲ್ಲಿ ಇದ್ದೇವೆ. ಕೊನೆಯ ಮಾತು ಬಹಳ ಪ್ರಮುಖವಾದದಂತ, ಇನ್ನೊಬ್ಬರಿಗೆ ಆತಂಕ ಒಳಪಡಿಸುವ ವೈದ್ಯರನ್ನು ಕೂಡ ಮೊದಲೇ ಹೋಗಿ ಆತಂಕ ಒಳಪಡಿಸುವಂತದ್ದು ಇರ್ತದೆ. ಇನ್ನೊಂದು ವಿಷಯ, ನಮಗೆ ಈ ತರ ಈಗ ಲಕ್ಷಣಗಳು ಶೀತ ಜ್ವರ ಇದೆಲ್ಲ ಇದೆ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಆಲೋಚನೆ ನಮಗೆ ನಿಫಾ ಇದೆ ಅಂತ ಹೋಗ್ಬಾರ್ದು. ನಮಗೆ ಯಾವಾಗ್ಲೂ ಬರುವಂತ ವೈರಲ್ ಜ್ವರ ಇರ್ಲಿಕ್ಕೆ ಚಾನ್ಸೇ ಜಾಸ್ತಿ ಈಗ್ಲೂ ಕೂಡ. ಎಸ್, ಓಕೆ ಡಾಕ್ಟ್ರೇ, ಧನ್ಯವಾದಗಳು. ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.